ನಮಸ್ಕಾರ, ನಾನು ಕಾವ್ಯ. ಅಸ್ತ್ರ ಗ್ರೂಪ್ ಪ್ರೆಸೆನ್ಸ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ ಎಂಜಿಎಂ ರಿಯಾಲಿಟಿ, ಸಾಪ್ರಾಜ್ಯಕರಾಗಿ ಬಿಡಿಜೆ ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇಂದಿನ ಸುದ್ದಿಗೊಂದು ಗುದ್ದುವಿನ ವಿಚಾರ ಡಿಜಿಟಲ್ ಯುಪಿಐ ಟಿಕೆಟ್ ವ್ಯವಸ್ಥೆ ಅವ್ಯವಸ್ಥೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಖಾಸಗಿ ಬಸ್ಗಳಲ್ಲಿ ಆನ್ಲೈನ್ ಯುಪಿಐ ಟಿಕೆಟ್ ವ್ಯವಸ್ಥೆ ಯಶಸ್ವಿ ಆಗ್ತಾ ಇಲ್ಲ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಖಾಸಗಿ ಬಸ್ ಕ್ಷೇತ್ರದಲ್ಲಿ ಅದ್ಭುತ ಸಾಧನೆಗಳಿಗೆ ಸಾಕ್ಷಿಯಾದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆನ್ಲೈನ್ ಯುಪಿಐ ಟಿಕೆಟ್ ವ್ಯವಸ್ಥೆ ಫೇಲ್ ಆಗಿದೆ. 5% ಪ್ರಮಾಣದ ಖಾಸಗಿ ಸಿಟಿ ಬಸ್ಗಳಲ್ಲಿ ಮಾತ್ರ ಯುಪಿಐ ಟಿಕೆಟ್ ಸೌಲಭ್ಯ ಇರಬಹುದು. ಇದು ಬಸ್ಗಳಲ್ಲಿ ಟಿಕೆಟ್ ಖರೀದಿಸುವ ಪ್ರಕ್ರಿಯೆಯನ್ನ ಸರಳಗೊಳಿಸುತ್ತಿದೆ. ಪ್ರಯಾಣಿಕರಿಗೆ, ಅದರಲ್ಲೂ ಪ್ರವಾಸಿಗರಿಗೆ ಹೆಚ್ಚು ಅನುಕೂಲವಾಗಲಿದೆ. ನಗದು ವ್ಯವಹಾರ, ಚಿಲ್ಲರೆ ಸಮಸ್ಯೆಗಳು ನೀಗಿಸಲಿದೆ. ಪ್ರಯಾಣಿಕರು ಸ್ಮಾರ್ಟ್ಫೋನ್ಗಳಿಂದಲೇ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಮತ್ತಿತರ ಯುಪಿಐ ಆಪ್ಗಳನ್ನು ಬಳಸಿ ಬಸ್ ಟಿಕೆಟ್ ಖರೀದಿಸಬಹುದು ಎಂದು ಯುಪಿಐ ಸೌಲಭ್ಯ ಜಾರಿ ಸಂದರ್ಭ ಸಾರ್ವಜನಿಕ ವಲಯದಲ್ಲಿ ಇದ್ದ ನಿರೀಕ್ಷೆ ಇಂದು ಹುಸಿಯಾಗಿದೆ. ಸಾಮಾನ್ಯವಾಗಿ ಒಂದೇ ಬಸ್ನಲ್ಲಿ ನಿಯಮಿತವಾಗಿ ಪ್ರಯಾಣಿಸುವವರು ಬಸ್ ನಿರ್ವಾಹಕರಿಂದ ವಿಶೇಷ ರಿಯಾಯಿತಿ ಪಡೆಯುತ್ತಾರೆ. ಉದಾಹರಣೆಗೆ 20 ರೂಪಾಯಿ ಟಿಕೆಟ್ ಪ್ರಯಾಣ ದರ. ನಿತ್ಯ ಪ್ರಯಾಣಿಕ 10 ಅಥವಾ 12 ರೂಪಾಯಿ ಪಾವತಿಸಿದ್ರೆ ಸಾಕು. ಬಸ್ ಚಾಲಕರು ಹಾಗೂ ನಿರ್ವಾಹಕರು ಹೊಂದಾಣಿಕೆ ಸಂಪಾದನೆಯ ಭಾಗವನ್ನ ಮಾಲೀಕರಿಗೆ ವರ್ಗಾಯಿಸುತ್ತಾರೆ. ಯುಪಿಐ ಅಥವಾ ಯಾವುದೇ ಆನ್ಲೈನ್ ವ್ಯವಸ್ಥೆಯಲ್ಲಿ ಟಿಕೆಟ್ ವಿತರಿಸಿದ್ರೆ ಹಣದ ವಿಷಯದಲ್ಲಿ ಹೊಂದಾಣಿಕೆಗೆ ಅವಕಾಶ ಇರುವುದಿಲ್ಲ. ಆದ್ದರಿಂದ ಸಾರ್ವಜನಿಕರು ಕೂಡ ಹೆಚ್ಚಿನವರು ಆನ್ಲೈನ್ ಟಿಕೆಟ್ಗೆ ಒತ್ತಾಯಿಸುತ್ತಿಲ್ಲ. ದ್ವಿಚಕ್ರ ಅಥವಾ ಕಾರುಗಳಲ್ಲಿ ಓಡಾಡುತ್ತಾರೆ. ಸಾಮಾನ್ಯವಾಗಿ ಹಿರಿಯರು, ಉದ್ಯೋಗಗಳಲ್ಲಿ ದುಡಿಯುತ್ತಿರುವ ಉತ್ತರ ಕರ್ನಾಟಕ, ಉತ್ತರ ಪ್ರದೇಶ, ಮಹಾರಾಷ್ಟ್ರ ಮುಂತಾದ ಪ್ರದೇಶಗಳ ಜನರು ಬಸ್ಗಳಲ್ಲೇ ಪ್ರಯಾಣಿಸುತ್ತಾರೆ. ಇನ್ನು ಅನೇಕ ಬಸ್ಗಳಲ್ಲಿ ಮಾಲೀಕರು ಹೆಸರಿಗೆ ಮಾತ್ರ ಇದ್ದಾರೆ. ಬಸ್ಗಳನ್ನ ಸಿಬ್ಬಂದಿಯೇ ಲೀಸ್ಗೆ ಪಡೆದು ನಡೆಸುವವರು ಕೂಡ ಇದ್ದಾರೆ. ಇದು ಕೂಡ ಹೊಸ ಸೌಲಭ್ಯ ಜಾರಿಗೆ ಅಡ್ಡಿಯಾಗಿದೆ ಎನ್ನುವುದು ಬಸ್ ಮಾಲೀಕರ ಅಭಿಪ್ರಾಯ. ಖಾಸಗಿ ಸಾರಿಗೆ ಉದ್ಯಮದಲ್ಲಿ ಸರ್ಕಾರಕ್ಕೆ ಗರಿಷ್ಠ ತೆರಿಗೆ ಪಾವತಿಸುವವರು ಜಿಲ್ಲಾಡಳಿತ ಮನಸ್ಸು ಮಾಡಿದ್ರೆ ಇಲ್ಲಿ ಸಾರಿಗೆ ವ್ಯವಸ್ಥೆಯನ್ನ ಕ್ರಮಬದ್ಧಗೊಳಿಸಬಹುದು. ಎಲ್ಲ ಬಸ್ಗಳಿಗೆ ಜಿಪಿಎಸ್ ಅಳವಡಿಸಿ ಸ್ಮಾರ್ಟ್ ಸಿಟಿ ಯೋಜನೆಯ ಕಮಾಂಡ್ ಕಂಟ್ರೋಲ್ ರೂಮ್ ಅಧೀನದಲ್ಲಿ ಸಾರಿಗೆ ವ್ಯವಸ್ಥೆಯನ್ನ ನಿಯಂತ್ರಿಸಬಹುದು. ಆನ್ಲೈನ್ ಟಿಕೆಟ್ ವ್ಯವಸ್ಥೆಯನ್ನ ಸಮರ್ಪಕವಾಗಿ ನಿರ್ವಹಿಸಬಹುದು. ಜಿಲ್ಲೆಯಲ್ಲಿ 325 ಸಿಟಿ ಬಸ್ ಹಾಗೂ ಸುಮಾರು 1,000 ಸರ್ವಿಸ್ ಬಸ್ಗಳಿವೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು. ಇದೀಗ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದ ಮೋಹನ್ ಬೋಳಂಗಡಿ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರಿ, ಏನಂದ್ರೆ ಇದೀಗ ಡಿಜಿಟಲ್ ಯುಗ, ಎಲ್ಲಿ ನೋಡಿದ್ರು ಯುಪಿಐ ಮುಖಾಂತರ ಪಾವತಿಸುವ ವ್ಯವಸ್ಥೆ ಇದೆ. ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಖಾಸಗಿ ಬಸ್ಗಳಲ್ಲಿ ಅದರ ಉಪಯೋಗ ಕಡಿಮೆ ಆಗಿದೆ ಅಂತ ನೋಡಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಖಾಸಗಿ ಬಸ್ಸುಗಳ ಅವಲಂಬನೆ ಜಾಸ್ತಿ. ಯಾಕಂತ ಹೇಳಿದ್ರೆ ಈ ಹಿಂದೆ ಸರ್ಕಾರಿ ಬಸ್ಸುಗಳ ವ್ಯವಸ್ಥೆ ಇಲ್ಲದಂಥ ಸಂದರ್ಭದಲ್ಲಿ ಖಾಸಗಿ ರಂಗದ ಬಸ್ಸುಗಳು ಜನರಿಗೆ ಸೇವೆಯನ್ನು ಒದಗಿಸಿದರು. ಆದ್ದರಿಂದ ಜನರು ಖಾಸಗಿ ಬಸ್ಸುಗಳತ್ತ ಒಲವು ತೋರಿಸಿದ್ರು, ಅದಕ್ಕಾಗಿ ಹೋಗ್ತಾ ಇದ್ರು. ಇದೀಗ KSRTC ಬಸ್ಸುಗಳು ಸಿಟಿ ಬಸ್ಗಳಾಗಿಯೂ ಕೆಲಸ ಓಡಾಟ ನಡೆಸ್ತೇವೆ, ಸರ್ವಿಸ್ ಬಸ್ಗಳಾಗಿ ಓಡಾಟ ನಡೆಸ್ತೇವೆ. ಆದರೂ ಜನರು ಹೆಚ್ಚಾಗಿ ಆಯ್ಕೆ ಮಾಡುವುದು ಖಾಸಗಿ ಬಸ್ಸುಗಳನ್ನು. ಈಗ ಉಡುಪಿ ಕಡೆಗೆ ಹೋಗುವಾಗ ಖಾಸಗಿ ಬಸ್ಸುಗಳದ್ದೇ ದರ್ಬಾರು. ಅದೇ ಪುತ್ತೂರು, ಬೆಳ್ತಂಗಡಿ ಈ ಕಡೆ ಹೋಗುವಾಗ ಸರ್ಕಾರಿ ಬಸ್ಸುಗಳದ್ದೇ ದರ್ಬಾರು. ಅದರ ಮಧ್ಯದಲ್ಲೂ ಖಾಸಗಿ ಬಸ್ಸುಗಳು ಕೆಲವೊಂದು ಇವೆ. ಅದೇ ಬೇರೆ ಬೇರೆ ರೂಟುಗಳಲ್ಲಿ ಖಾಸಗಿ ಬಸ್ಸುಗಳ ದರ್ಬಾರೇ ಜಾಸ್ತಿ. ಸರ್ವಿಸ್ ಬಸ್ಸುಗಳಿರ್ಬೋದು, ಸಿಟಿ ಬಸ್ಸುಗಳಿರ್ಬೋದು. ಆದ್ದರಿಂದಾಗಿ ಇಲ್ಲಿ 75% ಖಾಸಗಿ ಬಸ್ಸುಗಳು, 25% ಸರ್ಕಾರಿ ಬಸ್ಸುಗಳಿವೆ.
ಇಂತಹ ವ್ಯವಸ್ಥೆಯಲ್ಲಿ ಒಂದು ಪಾರಮ್ಯ ಅಂತ ಇರುವುದು ಖಾಸಗಿ ಬಸ್ಸುಗಳ ಅಲ್ಲಿ. ಖಾಸಗಿ ಬಸ್ಸುಗಳಲ್ಲಿ ಕೆಲವೊಂದು ಕಂಪನಿಗಳು ಇವೆ. ಆ ಕಂಪನಿಗಳು ಇಲ್ಲೊಂದು ಪಾರಮ್ಯನು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 100 ವರ್ಷಗಳ ಹಿಂದೆಯೇ ಖಾಸಗಿ ರಂಗದ ಬಸ್ಸುಗಳು ರಸ್ತೆಗಿಳಿದಂಥ ಉದಾಹರಣೆಗಳಿವೆ. CPC ಕಂಪನಿಯಿಂದ, ಶಂಕರ ವಿಠಲ್ ಕಂಪನಿಯಿಂದ ಎಲ್ಲ ಬಸ್ಸುಗಳು ಆ ಕಾಲದಲ್ಲಿ ರಸ್ತೆಗೆ ಇಳಿದಂಥ. ಆಗ ಸರ್ಕಾರಿ ಬಸ್ಸುಗಳು ಇರಲಿಲ್ಲ. ಸರ್ಕಾರಿ ಬಸ್ಸುಗಳಂತ ಬಂದದ್ದು ಯಾವಾಗ ಅಂದರೆ ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ಬಸ್ಸುಗಳ ರಾಷ್ಟ್ರೀಕರಣ ಮಾಡಿದ ಸಂದರ್ಭದಲ್ಲಿ. ಅದಕ್ಕಿಂತ ಮೊದಲು ಖಾಸಗಿ ಬಸ್ಸುಗಳೇ ಇದ್ದದ್ದು. ಆದ್ದರಿಂದ ಸರ್ಕಾರಿ ಬಸ್ಸುಗಳು ಸಹ ಸರಿಯಾದ ರೀತಿಯಲ್ಲಿ ಪ್ರಯಾಣಿಕರಿಗೆ ಅನುಕೂಲಕರ ರೀತಿಯಲ್ಲಿ ಪ್ರಯಾಣ ವ್ಯವಸ್ಥೆಯನ್ನು ಮಾಡದೇ ಇದ್ದುದರಿಂದ ಸಾರ್ವಜನಿಕರು ಸಹಜವಾಗಿಯೇ ಖಾಸಗಿ ಬಸ್ಸುಗಳ ಹತ್ರ ಮುಖ ಮಾಡಿದ್ದು. ಆದರೆ ಇವತ್ತಿಗೂ ನಾವು ಮಂಗಳೂರು ನಗರವನ್ನು ನೀವು ಗಮನಿಸಿದರೆ ಎಲ್ಲ ರೂಟುಗಳಿಗೆ ಸರಿಯಾದ ರೀತಿಯಲ್ಲಿ ಬಸ್ ಸೌಲಭ್ಯ ಉಂಟು ಅಂತ ನಾವು ಹೇಳ್ತಾ ಇಲ್ಲ. ನಿಮಗೆ ಮಂಗಳೂರು ನಗರದ ಒಳಗೆ ಅಂತ ಇದೆ ಅಂದರೆ ಪಂಪವೆಲ್ನಲ್ಲಿ ನಿಂತು ನೋಡಿದ್ರು, ಕಂಕನದಲ್ಲಿ ನಿಂತು ನೋಡಿದ್ರು, ಜ್ಯೋತಿಯಲ್ಲಿ ನಿಂತು ನೋಡಿದ್ರು, ಅಂಪನಗಟ್ಟೆಯಲ್ಲಿ ನಿಂತು ನೋಡಿದ್ರು, ಕೊಡಿಯಲ್ಬಾಲಲ್ಲಿ ನಿಂತು ನೋಡಿದ್ರು ಸಹ ನಿಮಗೆ ಬಸ್ಸುಗಳ ಸಂಖ್ಯೆ ಕಾಣ್ತದೆ. ಆದರೆ ಅದು ಎಲ್ಲ ಕಡೆಗಳಿಂದ ಬರುವಂಥ ಬಸ್ಸುಗಳು ಒಂದೊಂದು ಕಡೆಯಲ್ಲಿ ಜಾಯಿಂಟ್ ಆಗುವಂಥದ್ದು. ಅದರಿಂದ ನಿಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಸುಗಳು ಕಾಣ್ತದೆ. ಬಸ್ ಸ್ಟ್ಯಾಂಡ್ ಹತ್ರ ಹೋದಾಗೂ ಅಷ್ಟು ಬಸ್ಸುಗಳಿವೆ ಅಂತ ಹೇಳಿದ್ರು. ಅದೇ ನೀವು ಗ್ರಾಮಾಂತರ ಪರಿಸರಕ್ಕೆ ಹೋದರೆ ನಿಮಗೆ ಅರ್ಧ ಗಂಟೆಗೆ ಒಂದು ಬಸ್ಸು ಬರುವುದಿಲ್ಲ ಅಂತ ಪರಿಸ್ಥಿತಿ ಇದೆ. ನಿಮಗೆ ಇಲ್ಲಿಂದ ಮಂಗಳೂರಿನಿಂದ ನಂತೂರಾಗಿ ಬಿಕರ್ನಕಟ್ಟೆಯಾಗಿ ಪಡಿಲಿಗೆ ಹೋಗ್ಲಿಕ್ಕೆ ಬಸ್ಸೇ ಇಲ್ಲ. ಮೊದಲಾದ್ರೆ 30 ನಂಬರ್ದ ಬಸ್ ಇತ್ತು, ಅದನ್ನ ಒಂದು 37 ನಂಬರ್ದ ಬಸ್ ಇತ್ತು. ಆ ಬಸ್ಸೇ ಸ್ಟಾಪ್ ಆಗಿದೆ. ಕೊರೋನಾ ನಂತರದಲ್ಲಿ ಸಂದರ್ಭದಲ್ಲಿ ಕೆಲವೊಂದು ಬಸ್ಸುಗಳು ತಮ್ಮ ಟ್ರಿಪ್ಗಳನ್ನು ಕಡಿತಗೊಳಿಸಿದೆ ಒಂದು ಇಂಥ. ಅದರಿಂದಾಗಿ ಯಾವ ರೀತಿಯಲ್ಲಿ ಟ್ರಿಪ್ಗಳನ್ನು ಕಡಿತಗೊಳಿಸಿ ಬಸ್ಸಿನ ಸಮಸ್ಯೆಗಳು ಇದ್ದರೂ ಸಹ ಜನರಿಗೆ ಸಿಟಿ ಬಸ್ಸುಗಳಂದರೆ ಅಪ್ಯಾಯಮಾನ, ಸರ್ವಿಸ್ ಬಸ್ಸುಗಳೆಂದರೆ ಪ್ರೀತಿ. ಅದರಿಂದ ಜನರು ಅದರಲ್ಲಿ ಓಡಾಡ್ತಾರೆ. ಬಸ್ಸುಗಳ ವ್ಯವಸ್ಥೆಗಳು ಸರಿ ಇಲ್ಲದಂಥ ಸಂದರ್ಭದಲ್ಲಿಯೇ ಖಾಸಗಿ ವಾಹನಗಳ ದರ್ಬಾರ್ ಸ್ಟಾರ್ಟ್ ಆದ್ದು. ಇಲ್ಲದ ಜನರು ಖಾಸಗಿ ವಾಹನಗಳಿಗೆ ಅಷ್ಟೊಂದು ಮುತುವರ್ಜಿ ವಹಿಸ್ತಾ ಇರಲಿಲ್ಲ. ಯಾಕಂದರೆ ನಿಗದಿತ ಸಮಯಕ್ಕೆ ನಮಗೆ ಓಡಾಟಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಖಾಸಗಿ ವಾಹನ. ಇಂತಹ ಬಸ್ಸುಗಳಲ್ಲಿ ಡಿಜಿಟಲ್ ಪೇಮೆಂಟ್ ಯುಗದಲ್ಲಿ ಯಾಕೆ ಬದಲಾವಣೆ ಆಗಲಿಲ್ಲ ಅಂತ ಹೇಳಿ, ಯಾವುದೇ ರೀತಿಯ ಬದಲಾವಣೆಗಳನ್ನು ಸುರಿಗೆ ಜಾರಿ ಮಾಡುತ್ತಿದ್ದೇ ಈ ಖಾಸಗಿ ಬಸ್ಸುಗಳು, ರಿಕ್ಷಾಗಳು. ಈಗ ರಿಕ್ಷಾಗಳಲ್ಲಿ ಆ ವ್ಯವಸ್ಥೆ ಬಂದಿದೆ. ಬಹುತೇಕ ರಿಕ್ಷಾ ಡ್ರೈವರ್ಗಳು ಡಿಜಿಟಲ್ ಪೇಮೆಂಟ್ನ ವ್ಯವಸ್ಥೆಗೆ ಒಗ್ಗಿಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಚಿಲ್ಲರೆ ಸಮಸ್ಯೆ ಆಗುತ್ತೆ, ಬೇರೆ ಬೇರೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಒಗ್ಗಿಕೊಂಡಿದ್ದಾರೆ. ಬಸ್ಸುಗಳು ಇನ್ನೂ ಬರಲಿಲ್ಲ ಆ ವ್ಯವಸ್ಥೆಗೆ ಒಗ್ಗಿಕೊಂಡು. ಕೆಲವೊಂದು ಬಸ್ಗಳಲ್ಲಿ ಮಾತ್ರ ಇದೆ. ಕೆಲವೊಂದು ಬಸ್ಸುಗಳಲ್ಲಿ ಅದರ ಮಾಲೀಕರ ಮುತುವರ್ಜಿಯಿಂದ ಅಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾಕಂದ್ರೆ ಆಕ್ಚುಲಿ ಎಲ್ಲ ಕಡೆಗಳಲ್ಲಿ ಅದನ್ನು ಮಾಡಬೇಕು. ಈಗ ಇನ್ನು ಅದಕ್ಕೆ ಟ್ಯಾಕ್ಸ್ ಬರ್ತದೆ ಅಂತ ಹೇಳಿ ಹೆದರಿಕೊಂಡು ಇನ್ನು ಮಾಡ್ತಾರ ಇಲ್ವ ಅಂತ ಗೊತ್ತಿಲ್ಲ. ಆದರೆ ಮಾಡ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಬಸ್ಸುಗಳನ್ನ ಮೇಂಟೆನೆನ್ಸ್ ವ್ಯವಸ್ಥೆಯಲ್ಲಿ, ನಿರ್ವಹಣಾ ವ್ಯವಸ್ಥೆಯಲ್ಲಿ ವ್ಯತ್ಯಾಸಗಳಿವೆ. ಎಲ್ಲ ಬಸ್ಸುಗಳನ್ನು ಬಸ್ಸಿನ ಮಾಲಕರು, ಪರ್ಮಿಟ್ ಹೋಲ್ಡರ್ಗಳು ನಿರ್ವಹಣೆ ಮಾಡ್ತಾ ಇಲ್ಲ. ಹೆಚ್ಚಿನ ಬಸ್ಸುಗಳನ್ನು ಮಾಲಕರು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಎನ್ನುವಂಥ ನೆಲೆಯಲ್ಲಿ ಅದರ ನಿರ್ವಾಹಕರಿಗೆ, ಚಾಲಕರಿಗೆ ಬಿಟ್ಟುಕೊಟ್ಟಿದ್ದಾರೆ. ರಿಪೇರಿ ಬಂದರೆ ಅದು ಮಾಲಕರ ಇದಕ್ಕೆ ಹೋಗ್ತದೆ. ಇಲ್ಲ ಇದ್ರೆ ಅದರ ಸಂಬಳ ಮತ್ತು ಚಿಲ್ಲರೆ ಖರ್ಚುಗಳು ಅದನ್ನೆಲ್ಲ ಕಂಡಕ್ಟರ್ ನೋಡ್ಕೋಬೇಕು. ಡ್ರೈವರಿಗೆ ಸಂಬಳ ಕೊಡೋದು ಇದೆಲ್ಲ ನೋಡ್ಕೊಳ್ಬೇಕು. ಡೀಸೆಲ್ ಹಾಕಿಸ್ಬೇಕು, ನಿರ್ವಹಣೆ ಮಾಡಬೇಕು. ಮತ್ತೆ ದಿನಕ್ಕೆ ಇಷ್ಟು ಅಂತ ಒಂದು ಫಿಕ್ಸ್ಡ್ ಅಮೌಂಟ್ ಕೊಡಬೇಕು. ಬಸ್ ಮಾಲಕರು ಅದಕ್ಕೆ ಒಗ್ಗಿಕೊಂಡು ಹೋಗಿದ್ದಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಇವತ್ತಿನ ಕಲೆಕ್ಷನ್ ಎಷ್ಟು, ಹೆಚ್ಚಾಗ್ಬೋದಾ ಕಡಿಮೆ ಆಗ್ಬೋದಾ ಎನ್ನುವಂತ ಬಾಧ್ಯತೆ ಇಲ್ಲ. ಸಂಜೆಗೆ ಡೀಸೆಲ್ಗೆ ಎಷ್ಟು ಬೇಕು ಆ ಬಾಧ್ಯತೆ ಇಲ್ಲ. ಏನಾದರೂ ಸಣ್ಣ ಪುಟ್ಟ ರಿಪೇರಿ ಬಂತು ಅದಕ್ಕೆ ಹಣ ಕೊಡುವಂತಹ ಸಮಸ್ಯೆಗಳಿಲ್ಲ. ಮತ್ತೆ ಸಂಜೆ ಆಗುವಾಗ ನಿರ್ವಾಹಕ ಹೇಳಲಿಕ್ಕಾಯ್ತು, ದನಿ ನಿಧಾನ ಪ್ರಯೋಜನ ಜನನೇ ಇಜ್ಜಿ ಅಂತ ಹೇಳಿ ಹೇಳ್ತಾನೆ. ಕಲೆಕ್ಷನ್ ಇನ್ನೊಂದು 3 ಸಾವಿರ ಕೈಟ್ 2,000 ಮುದ್ದ ಡೀಸೆಲ್ ಪಾಡ್ದೆ ಬೊಕ್ಕ 700 ರೂಪಾಯಿ ಅವರಿದ್ರು. ಈ ರೀತಿಯ ಲೆಕ್ಕಗಳು
ಬರಲಿಕ್ಕೆ ಆರಂಭವಾದ ನಂತರ ಬಸ್ಸಿನ ಮಾಲಕರು ಸ್ವಲ್ಪ ಆಲೋಚನೆ ಮಾಡಿದರು. ಓ, ನನಗೆ ಕೊಡೋದಕ್ಕಿಂತ ಜಾಸ್ತಿ ನಿರ್ವಾಹಕ ತಿಂತಾ ಇದ್ದಾರೆ, ಇಲ್ಲ ಅದರಲ್ಲಿ ಡ್ರೈವರಿಗೆ ಪಾಲು ಕೊಡ್ತಾ ಇದ್ದಾರೆ, ಈ ರೀತಿಯ ಸಂಶಯಗಳು ಬರಲಿಕ್ಕೆ ಶುರುವಾಯಿತು. ಆದ್ದರಿಂದಾಗಿ ಅವರು ಬಸ್ಸಿನ ನಿರ್ವಹಣೆಯನ್ನು ಅವರ ಜವಾಬ್ದಾರಿಗೆ ಬಿಟ್ಟುಕೊಟ್ರು. ಬಹುತೇಕ ಬಸ್ಸಿನ ನಿರ್ವಾಹಕರು ಆ ಜವಾಬ್ದಾರಿನ ವಹಿಸ್ಕೊಂಡ್ರು. ಯಾಕಂತೇಳಿ ಅವ್ರಿಗೆ ಗೊತ್ತಿತ್ತು ನಮಗೆ ದಿವಸಕ್ಕೆ ಇಷ್ಟು ಅಂತ ಇದರಲ್ಲಿ ಲಾಭ ಬರ್ತದೆ ಅಂತೇಳಿ. ಆ ವ್ಯವಸ್ಥೆ ಬಂದ ಮೇಲೆ ಏನಾಯಿತು ಅಂತ ಹೇಳಿದರೆ ಬಸ್ಸುಗಳ ಮಧ್ಯೆ ಕಾಂಪಿಟೇಷನ್ ಸ್ಟಾರ್ಟ್ ಆಯಿತು. ಬಸ್ಸುಗಳ ಮಧ್ಯೆ ಕಾಂಪಿಟೇಷನ್ ಸ್ಟಾರ್ಟ್ ಆಯಿತು. ಎದುರಿನ ಬಸ್ಸನ್ನು ಒತ್ತರಿಸಿಕೊಂಡು ಹೋಗುವುದು, ಎದುರಿನ ಬಸ್ಸನ್ನು ಒತ್ತರಿಸಿಕೊಂಡು ಹೋಗುವುದು, ಹಿಂದಿನ ಬಸ್ ಬರುವಾಗ ನಿಲ್ಲಿಸಿಕೊಂಡು ಹೋಗುವುದು. ಆದಷ್ಟು ಪ್ಯಾಸೆಂಜರ್ಗಳನ್ನು ಪಿಕಪ್ ಮಾಡುವಂಥ ಧಾವಂತದಲ್ಲಿ ಅಲ್ಲಲ್ಲಿ ಗಲಾಟೆಗಳು ಶುರುವಾಯಿತು. ಟೈಮಿಂಗ್ಸ್ ಹೆಚ್ಚು ಕಡಿಮೆ ಆಯಿತು. ಯಾಕಂದರೆ ನಿಮಗೆ ಟೈಮಿಂಗ್ಸು ಎಲ್ಲ ಸ್ಟಾಪ್ಗಳಿಗೂ ಟೈಮಿಂಗ್ಸ್ ಅಂತ ಇರೋದಿಲ್ಲ. ಅದರ ನಂತರ ಅದು ಬಸ್ ಮಾಲಕರ ಸಂಘದವರೇ ಟೈಮ್ ಕೀಪರ್ಗಳನ್ನು ಕ್ರಿಯೇಟ್ ಮಾಡಿದ್ದು ಈ ಗಲಾಟೆಗಾಗಿ. ಬಸ್ ನಿರ್ವಾಹಕರ ಮಧ್ಯೆ, ಬಸ್ ಚಾಲಕರ ಮಧ್ಯೆ ಗಲಾಟೆಗಳು ಆರಂಭವಾಗಿ ಹೊಡೆದಾಟದ ಮಟ್ಟಕ್ಕೆ ಹೋದಂಥ ಸಂದರ್ಭದಲ್ಲಿ ಟೈಮ್ ಕೀಪರ್ಗಳಂತೇಳಿ ಬಸ್ ಮಾಲಕರ ಸಂಘದವರೇ ನೋಡುದು ನಿಗದಿತ ಸಮಯಕ್ಕೆ ಬಸ್ಸು ಬಿಡಬೇಕು ಆಯಾ ಬಸ್ ಸ್ಟಾಪಿಂದ. ಯಾಕಂತ ಹೇಳಿದರೆ ಬಸ್ ಸ್ಟ್ಯಾಂಡಿಂದ ಬಸ್ಸು ಬಿಟ್ಟು ಅದು ಜ್ಯೋತಿಗೆ ಟೈಮಿಂಗ್ಸ್ ಇದೆ. ಜ್ಯೋತಿಯಿಂದ ಬಿಟ್ಟರೆ ಮತ್ತೆ ನಿಮಗೆ ಟೈಮಿಂಗ್ಸ್ ಇರೋದು ಲೇಡಿ ಇಲ್ಲ ಈ ರೂಟ್ನಲ್ಲಿ. ಅದರ ನಂತರ ನಿಮಗೆ ಟೈಮಿಂಗ್ಸ್ ಇರೋದು ಚೌಕಿ. ಅದರ ನಂತರ ನಿಮಗೆ ಟೈಮಿಂಗ್ಸ್ ಇರೋದು ಕೂಳೂರು. ಅದರ ಮಧ್ಯದಲ್ಲಿ 4 ಸ್ಟಾಪ್ ಇದೆ, 4 ಸ್ಟಾಪಿಗೆ ಟೈಮಿಂಗ್ಸ್ ಇಲ್ಲ. ಆ ರೂಟಲ್ಲಿ ಹೋಗುವಾಗ ಒಂದು ಮೆಲಾನೆ ಹೋಗೋದು, ಒಂದು ದೂರ ಫಾಸ್ಟಾಗಿ ಹೋಗೋದು, ಮೆಲಾನಿ ಹೋಗಿ ಒಮ್ಮೆಲೆ ಫಾಸ್ಟ್ ಹೋಗೋದು. ಇದರಿಂದ ಅಪಘಾತಗಳು ಜಾಸ್ತಿ ಆಗ್ತದೆ ಎನ್ನುವಂಥ ದೂರುಗಳು. ಅದಕ್ಕಾಗಿ ನೀವು ನಿಗದಿತ ಟೈಮಿಂಗ್ಸಲ್ಲಿ ಹೋದರೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿ ಟೈಮ್ ಕೀಪರ್ಗಳನ್ನು ಮಾಡಿದ್ದು. ಅದು ಯಾಕೆ ಆಯಿತು ಅಂತ ಹೇಳಿದರೆ ಅದು ಒಂದು ರೀತಿಯಲ್ಲಿ ವ್ಯವಸ್ಥೆಗೆ ಪೂರಕ ಆಯಿತು. ವ್ಯವಸ್ಥೆಗೆ ಪೂರಕ ಆಯಿತು. ಇಲ್ಲಂದರೆ ಒಂದು ಬಸ್ ಸ್ಟಾಪಲ್ಲಿ ಬಸ್ಸು ನಿಂತರೆ ಅಲ್ಲಿ ಕೂತಂಥ ಪ್ರಯಾಣಿಕ ಬೊಬ್ಬೆ ಹೊಡಿಬೇಕು, ಇದು ಎಷ್ಟು ಹೊತ್ತು ನೀವು ಕಾಯ್ತೀರಿ ಅಂತ ಹೇಳಿ. ನಿಮಗೆ ಸರ್ವಿಸ್ ಬಸ್ಸಲ್ಲಾದರೆ ರೀತಿ ಬೇರೆ, ದೂರ ಹೋಗುವಂಥ ಬಸ್ಸುಗಳು. ಸಿಟಿ ಬಸ್ಸುಗಳೆಲ್ಲ ಆಗಲ್ಲ, ಕೇವಲ ಒಂದು 6-7 ಕಿಲೋಮೀಟ್ರ್ ವ್ಯಾಪ್ತಿಗೆ ಹೋಗುವಂಥ ಬಸ್ಸುಗಳು. ಈ ರೀತಿಯಾಗಿ ಸಮಸ್ಯೆಗಳಾದಾಗ ಟೈಮ್ ಕೀಪರ್ಗಳನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಸಹ ಇದೇ ವ್ಯವಸ್ಥೆ ಇತ್ತು. ಯಾಕೆ ಈ UPI ಪಾವತಿ ವ್ಯವಸ್ಥೆಗೆ ಬರಲಿಲ್ಲ ಅನ್ನೋದಕ್ಕೆ ಇದೊಂದು ಮುಖ್ಯ ಕಾರಣ. ಯಾಕಂತ ಹೇಳಿದರೆ ಪ್ರಯಾಣಿಕರು ಕೊಡುವಂತಹ ಟಿಕೆಟಿನ ಹಣ ಯಾರಿಗೆ ಹೋಗಬೇಕು ಎನ್ನುವಂಥ ಪ್ರಶ್ನೆ ಇರ್ತದೆ. ಬಸ್ಸನ್ನು ನಿರ್ವಹಣೆಗೆ ತಗೊಂಡಂಥ ಕಂಡಕ್ಟರ್ ಅಕೌಂಟಿಗೆ ಹೋಗಬೇಕಾ, ಅಲ್ಲ ಬಸ್ಸಿನ RC ಓನರ್ನ ಅಕೌಂಟಿಗೆ ಹೋಗಬೇಕಂತ. ಅದರಿಂದಾಗಿ ಅದು ಗೊಂದಲ ಇದೆ. ಅದರಿಂದಾಗಿ ಅಲ್ಲಿ UPI ಪಾವತಿ ಸಿಸ್ಟಮ್ ಬರಲಿಲ್ಲ. ಕೆಲವೊಂದು ಬಸ್ಸುಗಳಲ್ಲಿ UPI ಪಾವತಿ ಸಿಸ್ಟಮನ್ನು ಮಾಡಿದರು. ಅದು ಒಳ್ಳೆಯದು. ಯಾಕಂತ ಹೇಳಿದರೆ ನೋಡಿ, 12 ರೂಪಾಯಿ ಇದೆ ಕನಿಷ್ಠ ಟಿಕೆಟು ದರ. 2 ರೂಪಾಯಿ ಚಿಲ್ಲರೆಗಾಗಿ ಪ್ರಯಾಣಿಕ ಮತ್ತು ನಿರ್ವಾಹಕ ಗಲಾಟೆ ಮಾಡ್ಕೊಳ್ಬೇಕು. 2 ರೂಪಾಯಿಗೆ ಬೇಕಾಗಿ ಇವ್ರ ಹತ್ರ ಚಿಲ್ಲರೆ ಇಲ್ಲ, ಅವನ ಹತ್ರ ಚಿಲ್ಲರೆ ಕೊಡಲಿಕ್ಕೆ ಚಿಲ್ಲರೆ ಇಲ್ಲ. ಅವಾದರೆ 8 ರೂಪಾಯಿ ಕೊಡಬೇಕು, ಪ್ರಯಾಣಿಕ ಆದರೆ 2 ರೂಪಾಯಿ ಕೊಡಬೇಕು. 2 ರೂಪಾಯಿ ಕೊಡಲಿಕ್ಕೆ ಇವನ ಹತ್ರ ಇಲ್ಲ, ಅಂದರೆ 2 ರೂಪಾಯಿ ಬಿಡಲಿಕ್ಕೆ ಅವನು ರೆಡಿ ಇಲ್ಲ. ಯಾಕಂತ ಹೇಳಿದರೆ ಅವನಿಗೆ ದಿವಸಕ್ಕೆ 200 ಮಂದಿ ಪ್ರಯಾಣಿಕರು ಬರ್ತಾರಂತ ಇಟ್ಟುಕೊಳ್ಳಿ, ಅವನಿಗೆ 2 ರೂಪಾಯಿಗೆ 400 ರೂಪಾಯಿ ಲಾಸ್ ಆಗುತ್ತೆ. ಇವರಿಗೆ ಉಳಿಯುವುದು 2 ರೂಪಾಯಿ, ಆದರೆ ಅವನಿಗೆ ಲಾಸ್ ಆಗೋದು 400 ರೂಪಾಯಿ. ಈ ಲೆಕ್ಕಾಚಾರಗಳನ್ನು ನೀವು ನೋಡಿದರೆ ಅದು ಬೇರೆ ರೀತಿಯಲ್ಲಿ ಆಗುತ್ತೆ. ಒಂದು ವೇಳೆ 15 ರೂಪಾಯಿ ಕೊಟ್ಟರೆ ಅವನ ವಾಪಸ್ ಕೊಡಲಿಕ್ಕೆ 3 ರೂಪಾಯಿ ಇರುವುದಿಲ್ಲ. ಅದರಿಂದಾಗಿ ಇವ 3 ರೂಪಾಯಿ ಕೊಡದೆ ಬಸ್ಸಿಂದ ಇಳಿಯೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಈಗ ನಮ್ಮಲ್ಲಿ ಹೇಗೆ ಅಂತ ಹೇಳಿದರೆ, ನೀವು ಬೇಕಾಬಿಟ್ಟಿಯಾಗಿ ಎಷ್ಟು ಬೇಕಾದರೆ ಖರ್ಚು ಮಾಡ್ತೀರಿ, ಆದರೆ ನಮಗೆ ಬರಬೇಕಾಗಿದ್ದಂಥ 1 ರೂಪಾಯಿಯನ್ನು ನಾವು ಬಿಡುವುದಿಲ್ಲ. ನಾವು ಕೆಲವರು ಹೇಳ್ಬೋದು ಅವ್ರು ಸ್ಟಿಂಜಿ ಅಂತೆಲ್ಲ ಹೇಳ್ಬೋದು.
ಆದರೆ ನಮಗೆ ಬರಬೇಕಾದ್ರೆ 1 ರೂಪಾಯಿ ನಾವು ಯಾಕೆ ಬಿಡಬೇಕು ಅಂತೇಳಿ ನಾವು ಇನ್ನೊಬ್ಬರಿಗೆ ಈಗ ಚಿಲ್ಲರೆ ಹಣ ಕೊಡಲಿಕ್ಕೆ ಇರ್ತದೆ, ಆಗ ಈ 1 ರೂಪಾಯಿ ಅಲ್ಲಿಗೆ ಉಪಯೋಗಕ್ಕೆ ಬರ್ತದೆ. ಅದರಿಂದಾಗಿ ಪ್ರಯಾಣಿಕರು ಮತ್ತು ನಿರ್ವಾಹಕರ ಮಧ್ಯೆ ಈ ಚಿಲ್ಲರೆ ವಿಚಾರದಲ್ಲಿ ಗಲಾಟೆಗಳನ್ನು ತಪ್ಪಿಸಲಿಕ್ಕೆ ಈ UPI ಪಾವತಿಯ ವ್ಯವಸ್ಥೆಯನ್ನು ಜಾರಿ ಮಾಡೋದು ಉತ್ತಮ. ಅದು ಎಲ್ಲ ಬಸ್ಸುಗಳಲ್ಲೂ ಬರಬೇಕು. ಯಾಕಂತ ಹೇಳಿದರೆ ಪ್ರಯಾಣಿಕರಿಗೆ ಗೊತ್ತಿರ್ತದೆ. ಸಾಧಾರಣ ಪ್ರಯಾಣಿಕರಲ್ಲಿ ಈಗ ಆ ಒಂದು ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ದಾರೆ. ಬೇರೆ ಬೇರೆ ಅಂಗಡಿಗಳಿಗೆ ಹೋದಾಗ, ಸಾಮಾನು ಖರೀದಿ ಮಾಡುವಾಗ ಎಲ್ಲದಕ್ಕೆ ಅವರು UPI ಸಿಸ್ಟಮನ್ನು ಹೊಂದಿದ್ದಾರೆ. 50% ಮಂದಿ ಹತ್ರ ಆ ವ್ಯವಸ್ಥೆಗೆ ಅಡಾಪ್ಟ್ ಹಾಕ್ಕೊಂಡಿದ್ದಾರೆ. ಆದ್ದರಿಂದಾಗಿ ಬಸ್ಸುಗಳಲ್ಲಿಯೂ ಅದು ಬಂದರೆ ನಮ್ಮ ಡಿಜಿಟಲ್ ಇಂಡಿಯಾ ಏನೊಂದು ಕಲ್ಪನೆ ಇದೆ, ಅದಕ್ಕೆ ಪೂರಕ ಆಗಿರ್ತದೆ. ಆದರೆ ಈ ಬರುವಂಥ ಹಣ ಯಾರಿಗೆ ಹೋಗಬೇಕು ಎನ್ನುವುದರ ಬಗ್ಗೆ ಅವರವರು ತೀರ್ಮಾನ ಮಾಡಬೇಕು. ಅದು ಅವರವರ ವೈಯಕ್ತಿಕ ವಿಚಾರಗಳು. ಬಸ್ಸಿನ ಓನರ್ಗೆ ದಿವಸಕ್ಕೆ ಒಂದು 3,000 ಕೊಡ್ಲಿಕ್ಕೆ ಇದೆ ಅಂತ ಇಟ್ಕೊಳ್ಳಿ, ಅವನಿಗೆ UPI ಪಾವತಿಯ ಮೂಲಕ ಎಷ್ಟು ಹಣ ಹೋಗ್ತದೆ ಅಂದರೆ ಕಂಡಕ್ಟರ್ಗೆ ಲೆಕ್ಕ ಸಿಗೋದಿಲ್ಲ. ಕಂಡಕ್ಟರ್ಗೆ ಲೆಕ್ಕ ಸಿಗೋದಿಲ್ಲ. ಅವರಿಗೆ ಅವರ ಮೊಬೈಲಲ್ಲಿ ಅದನ್ನು ಲೆಕ್ಕ ಮಾಡ್ಕೊಂಡು ಕೂತ್ಕೊಳ್ಳಿಕ್ಕೂ ಆಗೋದಿಲ್ಲ. ಯಾಕಂದರೆ ಒಂದು ಟ್ರಿಪ್ನಲ್ಲಿ ಕಡಿಮೆ ಪಕ್ಷ ಒಂದು 100-150 ಮಂದಿ ಪ್ರಯಾಣ ಮಾಡಿದರೆ ಅಷ್ಟೋ ಮಂದಿಯು UPI ಮೂಲಕ ಹಣ ಪಾವತಿ ಮಾಡಿದರೆ ಅವರ ಮೊಬೈಲ್ನ ಮೆಸೇಜ್ ಬಾಕ್ಸ್ ಇನ್ಬಾಕ್ಸ್ ಫುಲ್ ಆಗಿರ್ತದೆ. ಅದರಿಂದ ಮತ್ತೆ ಅವರಿಗೆ ಅದನ್ನು ಡಿಲೀಟ್ ಮಾಡುವ ಕೆಲಸ, ಹಣ ಬಂದಿರ್ತದೆ. ಇದೊಂದು ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಕಾಂಟ್ರಾಕ್ಟ್ ಸಿಸ್ಟಮ್ ಅಲ್ಲಿ ಬಸ್ ನಿರ್ವಹಣೆ ಆಗ್ತಾ ಇದ್ರೆ ಇವರು ಸಂಬಳಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ, ಮತ್ತೆ ಎಲ್ಲ ಕಲೆಕ್ಷನ್ ಹಣ ದನಿಗಳಿಗೆ ಕೊಡುವುದಂತ ಆದರೆ ಆ ಸಮಸ್ಯೆ ಇಲ್ಲ. ಆದರೆ ಬಹುತೇಕ ಬಸ್ಗಳಲ್ಲಿ ಆ ವ್ಯವಸ್ಥೆ ಇಲ್ಲ. ಎಲ್ಲ ಈ ಕಾಂಟ್ರಾಕ್ಟ್ ಸಿಸ್ಟಮ್ನ ವ್ಯವಸ್ಥೆಗೆ ದನಿಗಳು ಒಗ್ಗಿಕೊಂಡಿದ್ದಾರೆ. ಯಾಕಂತ ಹೇಳಿದರೆ ಅವರಿಗೆ ಬಸ್ಸಿನ ನಿರ್ವಹಣೆಯ ತೊಂದರೆ ಬೇಡ, ತಲೆ ಬಿಸಿ ಬೇಡ. ಯಾಕಂತ ಹೇಳಿದರೆ ನಿರ್ವಾಹಕರು ಪ್ರತಿಯೊಂದು ವಿಚಾರಕ್ಕೂ ದನಿಗಳಿಗೆ ಫೋನ್ ಮಾಡ್ತಾರೆ. ಇಲ್ಲಿ ಬಸ್ ಪೊಲೀಸರವನ್ನು ನಿಲ್ಲಿಸಿದ ಏನು ಮಾಡಬೇಕು ಅಂತ, ಪೊಲೀಸರನ್ನು ನಿಲ್ಲಿಸಿದ ಏನು ಮಾಡಬೇಕು, ಆಗ ದನಿ ಏನು ಮಾಡ್ಲಿಕ್ಕೆ ಆಗ್ತದೆ ಅವರಿಗೆ? ಅಂದ್ರೆ ಕೆಲವು ಒಂದೇ ಬಸ್ ಅಲ್ಲ, 3-4 ಬಸ್ಗಳಿದ್ರು ಅದೇ 3-4 ಬಸ್ಗಳಿದ್ರೆ ಅವರಿಗೆ ಬೇರೆ ಏನು ಅವರ ವೈಯಕ್ತಿಕ ಕೆಲಸಗಳನ್ನು ಯಾವುದನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಅವರಿಗೆ ಬೇರೆ ವ್ಯವಹಾರ ಇದ್ರೆ ಉಂಟಲ್ಲ, ಅವರಿಗೆ ಈ ಬಸ್ ವ್ಯವಹಾರವನ್ನು ನಿರ್ವಹಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಕಾಟ ಕೊಡ್ತಾರೆ ಇವರು ಪ್ರತಿಯೊಂದಕ್ಕೂ. ಅಲ್ಲಿ ಟೈರ್ ಪಂಚರ್ ಆಯಿತು, ಇಲ್ಲಿ ಏನೋ ಇಂಜಿನಲ್ಲಿ ಶಬ್ದ ಬರ್ತಾ ಇದೆ, ಬೇರೆ ಬೇರೆ ಕಾರಣಗಳು, ಚಿಕ್ಕ ಚಿಕ್ಕ ಕಾರಣಗಳು. ಯಾಕಂದ್ರೆ ಅದರಲ್ಲಿ ಸಹ ಕೆಲವೊಂದು ನಿರ್ವಾಹಕ ಚಾಲಕರಿಗೆ ಕೆಲವೊಂದು ಲಾಭಗಳಿವೆ, ಅದು ಬೇರೆ ಪ್ರಶ್ನೆ. ಅದನ್ನು ಇಟ್ಟುಕೊಂಡು ಅವರು ಆ ರೀತಿಯಾಗಿ ಮಾಡ್ತಾರೆ. ಮತ್ತೆ ಲಾಸ್ಟಿಗೆ ಓನರ್ ಹೇಳಿದ್ರೆ ಈ ಕಿರಿಕಿರಿ ಸಾಕೋ ಸಾಕು ಅಂತೇಳಿ ಆ ಬಸ್ಸನ್ನು, ಅದರ ಪರ್ಮಿಟನ್ನು ಎಲ್ಲವನ್ನು ಮಾರಿಬಿಡ್ತಾರೆ. ಸಾಹಸ ಸಾಕು ಬಸ್ ಇದು ಅಂತೇಳಿ. ಅದಕ್ಕೆ ಪರ್ಯಾಯವಾಗಿ ಬಂದದ್ದು ಅವರಿಗೆ ವಹಿಸಿಕೊಡುವುದು. ಸಣ್ಣ ಸಣ್ಣ ರಿಪೇರಿ ನೀವೇ ಮಾಡಬೇಕು, ಡೀಸೆಲ್ ನೀವು ಹಾಕಬೇಕು, ನನಗೆ ದಿವಸಕ್ಕೆ ಇಷ್ಟು ಕೊಡಬೇಕು, ನನ್ನ ಬಂಡವಾಳಕ್ಕೆ ಇಂಟ್ರೆಸ್ಟ್ ಆಗಿ ಇಷ್ಟು ಕೊಡಬೇಕು ಅಂತೇಳಿ. ಮತ್ತೆ ದೊಡ್ಡ ರಿಪೇರಿ ಅಂದರೆ ಇಂಜಿನ್ ರಿಪೇರಿ ಅಂತದ್ದು ಬಂದರೆ ದನಗಳು ಮಾಡಲಿಕ್ಕೆ, ಮತ್ತು ಅದರ ಇನ್ಸ್ಪೆಕ್ಷನ್ ಟೈಮ್ನಲ್ಲಿ ಇಡೀ ರಿಪೇರಿ ಖರ್ಚು. ಯಾಕಂದರೆ RTO ಆಫೀಸಿಗೆ ಬಸ್ಸನ್ನು ತಗೊಂಡು ಹೋಗುವಾಗ ಎಲ್ಲ ರಿಪೇರಿ ಮಾಡಿ ಬಾಡಿ ಗೀಡಿ ಅದರ ಪ್ಯಾಚ್ ವರ್ಕ್ ಅದೆಲ್ಲ ಮಾಡಬೇಕು. ಯಾಕಂದರೆ ಮದುಮಗನಾಗಿ ಕೊಂಡು ಹೋಗ್ಬೇಕು ಅದನ್ನು. ಆಗ ಅದು ದನಿಗಳ ಖರ್ಚಲ್ಲಿ ಹೋಗ್ತದೆ. ಸಣ್ಣ ಸಣ್ಣ ಖರ್ಚನ್ನು ಡ್ರೈವರ್ ಕಂಡಕ್ಟರ್ಗಳು ಮಾಡಬೇಕಾಗ್ತದೆ. ಅಂದ್ರೆ ಇವಾಗ ಏನು UPI ಪಾವತಿ ಮಾಡಿದ್ರೆ ಚಾಲಕರಿಗೆ ಮತ್ತು ನಿರ್ವಾಹಕರಿಗೆ ಅದರ ಏನು ಲಾಭ ಸಿಗುವುದಿಲ್ಲ ಎಂಬ ಉದ್ದೇಶದಿಂದಾಗಿ ಏನು UPI ಪಾವತಿಯನ್ನ ಬದಿಗಿಟ್ಟ ಹಾಗೆ ಆಗಿದೆ ಅಂತ. ಅದೇ ಇರೋದು ಪ್ರಶ್ನೆ ಇರೋದು. ಈಗ ಪ್ರಶ್ನೆ ಇರೋದು ಇದೆ, UPI ಪಾವತಿ ಮಾಡಿದರೆ ಅದು ಮಾಲಕರ ಬ್ಯಾಂಕ್ ಅಕೌಂಟಿಗೆ ಹಣ ಹೋಗುತ್ತೆ, ಇವರ ಕೈಗೆ ಹಣ ಸಿಗುವುದಿಲ್ಲ. ಸಂಜೆ ವೇಳೆಗೆ ಮಾಲಕರು ಏನು ಮಾಡ್ತಾರೆ ಅಂತ ಹೇಳಿದರೆ ಕಂಡಕ್ಟರ್ ಅಕೌಂಟಿಗೆ ಅವತ್ತಿನ ಸಂಬಳ ಹಾಕ್ತಾರೆ, ಡ್ರೈವರ್ ಅಕೌಂಟಿಗೆ ಅವನ ಸಂಬಳ ಹಾಕ್ತಾರೆ. ಎಲ್ಲ ಹಣ ಅವರಿಗೆ ಹೋಗ್ತದೆ. ಒಂದು. ಎರಡನೇದು, ಎಲ್ಲರ ಹತ್ರವೂ
ಆಂಡ್ರಾಯ್ಡ್ ಫೋನ್ ಸೆಟ್ ಇದೆ ಅಂತೇಳಿ ಹೌದು. ಬಯಸುವಾಗಿಲ್ಲ. ಅದರಲ್ಲಿ ಅವರು ಟಿಕೆಟ್ ತೆಗೆಯುವಂಥ ಸಂದರ್ಭಗಳಿರ್ತವೆ. ಅದನ್ನು ಸಹ ಅದಕ್ಕೆ ಒಂದು ಲೆಕ್ಕ ಇಡ್ತಾರೆ, ಒಂದು ಪರ್ಸೆಂಟೇಜ್ ಇರ್ತಾರೆ. ಹೌದು. ಅದು ಮತ್ತೆ ಅನಗತ್ಯವಾಗಿ ಮಾಲಕ ಮತ್ತು ಕೆಲಸಗಾರರ ಮಧ್ಯೆ ಅಪನಂಬಿಕೆಗೂ ದಾರಿಯಾಗತ್ತೆ. ಕೆಲಸಗಾರ ಹೇಳಿಕೆ ಇನ್ನು ದಾಲ ಕಲೆಕ್ಷನ್ ಇದ್ದಿ ಸ್ವಾಮಿ ದನಕಿಲ್ಲ ಅಂತ ಹೇಳಿ ಯಾಕಡೆ ತೂತೆ ಇನ್ನು ಬಸ್ ಇಟ್ಟು ಫುಲ್ಲು ಜನ ಇತ್ತಿನಂತಲ್ಲಿ ಅವರೇ ಹೇಳಲಿಕ್ಕೆ ಆಯ್ತು. ಇದು ಅಪನಂಬಿಕೆಗೂ ದಾರಿ ಆಗತ್ತೆ. ಡ್ರೈವರ್ ಹತ್ರ ಕೇಳಿದ್ರೆ ಡ್ರೈವರ್ ಹತ್ರ ಇವತ್ತು ಒಳ್ಳೆ ಕಲೆಕ್ಷನ್ ಇತ್ತು ಅಂತ ಡ್ರೈವರ್ ಹೇಳಲಿಕ್ಕೆ ಆಯ್ತು. ಕಂಡಕ್ಟರ್ ಇಲ್ಲ ಇವತ್ತು ಕಲೆಕ್ಷನ್ ಕಡಿಮೆ ಇದೆ ಅಂತ ಇವ ಹೇಳಲಿಕ್ಕೆ ಆಯ್ತು. ಇದಾಗಿ ಈ ಸಮಸ್ಯೆಗಳು ಸೃಷ್ಟಿಯಾಗ್ತದೆ. ಮತ್ತೆ ನಿರ್ವಾಹಕರು ಸಹ ಆ ವ್ಯವಸ್ಥೆಗೆ ಒಗ್ಗಿಕೊಳ್ಳದೇ ಇರುವುದು ಸಹ ಅದೇ ಕಾರಣಕ್ಕಾಗಿ ನಮಗೆ ಕೆಲವೊಂದು ಲಾಭಗಳು ಏನಿದೆ ಅದು ಕೈ ತಪ್ಪಿ ಹೋಗಬಹುದು ಎನ್ನುವಂಥ ಭೀತಿಯಿಂದ. ಯಾಕಂತ ಹೇಳಿದರೆ ಯಾವುದೇ ಸಿಟಿ ಬಸ್ಗಳಲ್ಲಿ ನಿಮಗೆ ಟಿಕೆಟ್ ಕೊಡುವಂಥ ವ್ಯವಸ್ಥೆಗಳು ಇಲ್ಲ, ಆಯ್ತಾ. ಮೊದಲಾದರೆ ಟಿಕೆಟ್ ಆದರೂ ಹರಿದು ಕೊಡ್ತಾ ಇದ್ರು, ಇವರು ತಗೊಂಡವರು ಬಿಸಾಡ್ತಾ ಇದ್ರು, ಅದು ಪ್ರಶ್ನೆ ಬೇರೆ. ಈಗ ಕೆಲವೊಂದು ಬಸ್ಗಳಲ್ಲಿ ಟಿಕೆಟ್ ಕೊಡುವಂತ ಪ್ರಶ್ನೆ ಬಂದ್ರೆ ಅದು ಟಿಕೆಟ್ ಮೆಷಿನ್ಗಳು ಕೊಡ್ತಾ ಇದ್ದಾರೆ, ಮೆಷಿನ್ ಕೊಡ್ತಾ ಇಲ್ಲ. ಕೆಲವೊಂದು ಬಸ್ಗಳಲ್ಲಿ ಟಿಕೆಟ್ ಕೊಡ್ತಾರೆ, ಅದು 12 ರೂಪಾಯಿ ಟಿಕೆಟ್ ಕೊಟ್ಟರೆ, 10 ರೂಪಾಯಿ ಕೊಟ್ಟರೆ 2 ರೂಪಾಯಿ ಯಾರು ಕೊಡೋದು? ಈ ಪ್ರಶ್ನೆಗಳೆಲ್ಲ ಬರ್ತದೆ. ಆ ಟಿಕೆಟ್ ಮೆಷಿನಲ್ಲಿ ನೀವು ಟಿಕೆಟ್ ಕೊಟ್ಟರೆ ನಿಮಗೆ ಮೆಷಿನಲ್ಲಿ ಲೆಕ್ಕ ಬರುತ್ತೆ, ಇಷ್ಟೇ ಟಿಕೆಟ್ ಇಶ್ಯೂ ಆಯಿತು ಅಂತ ಹೇಳಿ. ಅದನ್ನು ಬಸ್ಸಿನ ಮಾಲೀಕ ಗಮನಿಸಿದರೆ ನೀವು ಇಷ್ಟೇ ಹಣ ಕೊಡಬೇಕು ಅಂತ ಬರುತ್ತೆ. ನೀವು 10 ಮಂದಿಗೆ ಟಿಕೆಟ್ ಕೊಟ್ಟು 2 ಟಿಕೆಟ್ ಕೊಡದೇ ಇದ್ರೆ ನಿಮಗೆ ಅದು ಉಳಿತಾಯ ಆಗ್ತದಂತ ಲೆಕ್ಕ. KSRTC ಬಸ್ಸುಗಳಲ್ಲಾದರೆ ಅಲ್ಲಲ್ಲಿ ಚೆಕಿಂಗ್ ಇನ್ಸ್ಪೆಕ್ಟರ್ಗಳು ಬರ್ತಾರೆ, ಟಿಕೆಟ್ ರಹಿತ ಪ್ರಯಾಣ ದಂಡಕ್ಕೆ ಆಹ್ವಾನ ಅಂತ ಹೇಳ್ಕೊಂಡು. ಆದ್ರಿಂದಾಗಿ ಅಲ್ಲಿ ಟಿಕೆಟ್ ಇಶ್ಯೂ ಮಾಡಲೇಬೇಕು, ಅಲ್ಲೆಲ್ಲ ಟಿಕೆಟಿಂಗ್ ಮೆಷಿನ್ಗಳೇ ಇಶ್ಯೂ ಆಗಿದೆ. ಈಗ ಸರ್ಕಾರಿ ಬಸ್ಗಳಲ್ಲಿ ಕೂಡ ಏನು UPI ಪಾವತಿ ವ್ಯವಸ್ಥೆ ಇದೆ ಎಲ್ಲ ಬಸ್ಗಳಲ್ಲಿ. ಈಗ ಸರ್ಕಾರಿ ಬಸ್ಸುಗಳಲ್ಲಿ ಅದನ್ನು ಮಾಡಿದ್ದಾರೆ. ಅದನ್ನು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ನೇರವಾಗಿ ಆಯಾ ಡಿಪ್ಪೋ ಮ್ಯಾನೇಜರ್ನ ಅಕೌಂಟಿಗೆ ಇದು ಮಾಡಿದ್ದಾರೆ. ಯಾಕಂದರೆ ಡಿಪ್ಪೋ ಮ್ಯಾನೇಜರಿಗೂ ಬಸ್ಸಿನ ನಿರ್ವಾಹಕರಿಗೂ ಸಂಬಂಧ ಇರುವುದು. ಅದರಿಂದ ಡಿಪ್ಪೋ ಮ್ಯಾನೇಜರ್ನ ಅಕೌಂಟ್ ಹೋಗುತ್ತೆ. ಅವರು ಸಂಜೆ ವೇಳೆಗೆ ಇದರಲ್ಲಿ ಎಷ್ಟು ಟಿಕೆಟ್ ಇಶ್ಯೂ ಆಗಿದೆ ಅಂತ ನೋಡಿ ಎಷ್ಟು ಹಣ ಅವರ ಅಕೌಂಟಿಗೆ ಬಂದಿದೆ, ಅದಕ್ಕಾಗಿ ಪ್ರತ್ಯೇಕ ಅಕೌಂಟ್ ಮಾಡ್ತಾರೆ. ಆ ಅಕೌಂಟಿಗೆ ಬಂದಿದೆ ಅಂತ ಹೇಳಿ ನೋಡಿಕೊಂಡು ಅದನ್ನು ಲೆಕ್ಕಾಚಾರ ಮಾಡ್ತಾರೆ. ಅದು ನೇರವಾಗಿ ಸರ್ಕಾರಕ್ಕೆ ಸೇರುವಂಥದ್ದು. KSRTC ಬಸ್ಸಿನಲ್ಲಿ ಆದರೆ ಅದು ಸುಲಭ ಮಾಡಲಿಕ್ಕೆ, ಅದೊಂದು ವ್ಯವಸ್ಥೆಯ ಒಳಗೆ ಇರುವಂಥದ್ದು. ಆದರೆ ನೀವು ಟಿಕೆಟ್ ಇಶ್ಯೂ ಮಾಡುವಾಗಲೇ ಅದು UPI ಪಾವತಿ ಅಂತ ಆದ ಕೂಡಲೇ ಆರಾಮವಾಗಿ ಸ್ಕ್ಯಾನ್ ಮಾಡಿ ಹೋಗ್ತದೆ. ಸ್ಕ್ಯಾನ್ ಯಾರ ಹೆಸರಲ್ಲಿ ಅದು ಡಿಪ್ಪೋ ಮ್ಯಾನೇಜರ್ನ ಅಕೌಂಟಿಗೆ ಹೋಗ್ತದೆ. ಆ ಡಿಪ್ಪೋ ಮ್ಯಾನೇಜರ್ ಅದರ ಜವಾಬ್ದಾರಿ, ಅವನೇ ಸರ್ಕಾರಕ್ಕೆ ದುಡ್ಡು ಕಟ್ಟುವಂಥದ್ದು. ಅದರಿಂದ ಆ ರೀತಿಯಾಗಿ ಹೋಗ್ತದೆ. ಇವಾಗ ಏನಂದ್ರೆ UPI ಪಾವತಿ ಬಳಕೆ ಇಲ್ಲದಿದ್ರೆ ನಿತ್ಯ ಪ್ರಯಾಣಿಕರು ಈಗ ಏನು 20 ರೂಪಾಯಿ ಕೊಡುವಲ್ಲಿ 10 ರೂಪಾಯಿ ಎಲ್ಲ ಕೊಟ್ಟು ಹೋಗ್ತಾರೆ, ಅಂದ್ರೆ ನಿತ್ಯ ಹೋಗುವವರು. ನೋಡಿ, ಅದು ಏನಂತ ಹೇಳಿದರೆ ಬಸ್ ನಿರ್ವಾಹಕರು ಮತ್ತು ಪ್ರಯಾಣಿಕರ ಮಧ್ಯೆ ಇರುವಂತಹ ಒಂದು ಬಾಂಧವ್ಯ. 5 ರೂಪಾಯಿ ಕೊಟ್ಟು ಹೋಗುವವರು ಇದ್ರ ಮಕ್ಕಳು, ಸ್ಕೂಲ್ ಮಕ್ಕಳೆಲ್ಲ 5 ರೂಪಾಯಿ ಕೊಟ್ಟು ಹೋಗ್ತಾರೆ, ಅವರಿಗೆ ಕಟ್ಟಾಫ್ ರಿಯಾಯಿತಿ ದರ, ಆಯ್ತಾ. ನಿತ್ಯ ಪ್ರಯಾಣಿಕರು 10 ರೂಪಾಯಿ ಕೊಟ್ಟು ಹೋಗ್ತಾರೆ. ನಿರ್ವಾಹಕರೇನು ಮಾತನಾಡಿದ್ರು, ಡೈಲಿ ಬರ್ತಾರೆ ಅಂತೇಳಿ. ಅದು ಒಂದು ನಿಮ್ಮ ಪ್ರಯಾಣಿಕರನ್ನು ಆಕರ್ಷಿಸುವ ಒಂದು ಇದು. ಈಗ ಒಂದು ಬಸ್ಸಿಗಿಂತ ಇನ್ನೊಂದು ಬಸ್ಸಿಗೆ ಒಂದು 5 ನಿಮಿಷ ಡಿಫರೆನ್ಸ್ ಇದೆ ಅಂತಾದರೆ ನಮ್ಮ ಪ್ರಯಾಣಿಕರು ಎಷ್ಟು ಸ್ಟಿಂಜಿ ಅಂತ ಹೇಳೋದಕ್ಕೆ 5 ನಿಮಿಷ ಡಿಫರೆನ್ಸ್ ಇದ್ದಂತೆ. ಆ ಹಿಂದಿನ ಬಸ್ಸಿನಲ್ಲಿ ನಿರ್ವಾಹಕರು ಅಂತ ಉದಾರ ಮನಸ್ಸಿನವರಾಗಿದ್ದಾರೆ, ಎದುರ ಬಸ್ಸನ್ನು ಬಿಟ್ಟು ಹಿಂದಿನ ಬಸ್ಸಿಗೆ ಹತ್ತಾರೆ. ಅದೆಷ್ಟು ರಶ್ ಇದ್ರು ಸಹ ಅವರು ಚಿಲ್ಲರೆಗೆ ಗಲಾಟೆ ಮಾಡೋದಿಲ್ಲ, 10 ರೂಪಾಯಿ ಕೊಟ್ಟರು ನಡೀತದೆ. ಈ ರೀತಿಯಾಗಿ ಅದಕ್ಕೆ ಹೋಗ್ತಾರೆ. ಆದ್ದರಿಂದಾಗಿ ನಿತ್ಯ ಪ್ರಯಾಣಿಕರಿಗೆ ಆ ಬಸ್ಸಿನೊಂದಿಗೆ ಮತ್ತು ಆ ಬಸ್ಸಿನ ನಿರ್ವಾಹಕ ಚಾಲಕರೊಂದಿಗೆ ಒಂದು ರೀತಿಯ ಸಹೋದರತ್ವದ ಸಂಬಂಧಗಳು ಬೆಳೆದಿರ್ತದೆ.
ಆಗ ಒಬ್ಬರ ಚಿಲ್ಲರೆ ಇಲ್ಲ ಅಂತ ಹೇಳಿದ್ರು, ಎಲ್ಲ ಕೊರ್ಲೆ ಅಂತ ಹೇಳಿ ಆ ವ್ಯವಹಾರವು ಇರ್ತದೆ. ಮರುದಿವಸ ಅವ್ರು ಬಂದೇ ಬರ್ತಾರೆ. ಅವ್ರು ಇವನಿಗೆ ಒಂದು 2 ರೂಪಾಯಿ ಬಾಕಿ ಇಟ್ಟಿದ್ದಾರೆ ಅಂತ ಹೇಳಿ ಅವ್ರು ಇನ್ನೊಂದು ಬಸ್ಸಿಗೆ ಏನು ಹೋಗೋದಿಲ್ಲ. ಕೋಟೆದ 2 ರೂಪಾಯಿ ದೋಸಲ್ಲಿ ಅಂತ ಹೇಳುವವರು ಇದ್ದಾರೆ. ಅದರಿಂದಾಗಿ ಒಂದು ರೀತಿಯ ಬಾಂಧವ್ಯವು ಮುಂದುವರಿಯುತ್ತದೆ. ಅದಕ್ಕೆ ಬೇಕಾಗಿ ಅವರಿಗೆ ಒಂದು ಕನ್ಸೆಷನ್. ಈಗಿನ ಕಾಲದಲ್ಲಿ 2 ರೂಪಾಯಲ್ಲಿ ಏನೂ ಆಗ್ಲಿಕ್ಕೆ ಇಲ್ಲದಿದ್ರೂ ಸಹ ತಿಂಗಳಿಗೆ 60 ರೂಪಾಯಿ ಆಯ್ತು, ತಿಂಗಳಿಗೆ 60 ರೂಪಾಯಿ ಆಯ್ತು. ಈ ರೀತಿಯ ಲೆಕ್ಕಾಚಾರ ಮಾಡುವವರು ಇದ್ದಾರೆ. ಅನಿ ಕೂಡಿ ಹಳ್ಳ ಅಂತ ನಾವು ಏನು ಹೇಳ್ತೇವೆ, ಆ ರೀತಿಯಾಗಿ ಹೇಳ್ತಾರೆ. ಅದರಿಂದಾಗಿ ಆ ಬಸ್ಸಿಗೆ ನಿಗದಿತ ಪ್ರಯಾಣಿಕರ ಒಂದು ಸಪೋರ್ಟ್ ಇರ್ತದೆ ಅಂತ. ನಿತ್ಯ ಪ್ರಯಾಣಿಕರು ಇಷ್ಟು ಮಂದಿ ಇದ್ದಾರೆ, ಆ ಪ್ರಯಾಣಿಕರನ್ನೇ ಹೊತ್ತುಕೊಂಡು ಹೋದರೂ ಬಸ್ಸನ್ನು ನಿರ್ವಹಿಸಬಹುದು ಎನ್ನುವಂಥ ಧೈರ್ಯ ನಿರ್ವಾಹಕರಿಗೆ ಬರ್ತದೆ. ನನ್ನ ಬಸ್ಸಿಗೆ ನಿತ್ಯ ಪ್ರಯಾಣಿಕರು ಇಷ್ಟು ಮಂದಿ ಇದ್ದಾರೆ, ನಾನು ಅವರಿಗಾಗಿಯೇ ಬಸ್ಸನ್ನು ನಿರ್ವಹಿಸಬಹುದು ಅಂತೇಳಿ ಆ ಧೈರ್ಯ ಬರ್ತದೆ. ಯಾಕಂದರೆ ಬಸ್ಸಿನಲ್ಲಿ ಇವತ್ತು ಬಂದವರು ನಾಳೆ ಬರೋದಿಲ್ಲ, ನಾಳೆ ಬಂದವರು ನಡೆದು ಬರೋದಿಲ್ಲ ಅಂತಲ್ಲ. ಆದರೆ ಕೆಲಸಕ್ಕೆ ಹೋಗುವಂತಹ ಪ್ರತಿದಿನ ಕೆಲಸ ಕಚೇರಿಗಳಿಗೆ ಹೋಗುವಂಥವರು, ನಿತ್ಯ ಬೇರೆ ಬೇರೆ ಕಾರಣಗಳಿಗೆ ಹೋಗುವವರು ಎಲ್ಲರೂ ನಿಗದಿತ ಬಸ್ಸನ್ನೇ ಅವಲಂಬಿಸ್ಕೊಂಡು ಹೋಗ್ತಾರೆ. ಆ ಬಸ್ಸಿನ ಟೈಮಿಂಗ್ಸನ್ನು ಬೇಕಾದ್ರೆ ಅವರು ನೆನಪಿಟ್ಟುಕೊಳ್ತಾರೆ. ವರ್ಮಕಾಲಕ್ಕೆ ಅವು ಬರ್ಪುಂಡು, ವರ್ಮ 35 ಒಂದು ಬರ್ಪುಂಡು ಅಂತ ಹೇಳಿ. ಅದರಿಂದಾಗಿ ಅಂತಹ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯೊಂದಿಗೆ ಬಸ್ಸಿನ ಸಿಬ್ಬಂದಿಗಳೊಂದಿಗೆ ಒಂದು ಬಾಂಧವ್ಯವು ಸಹ ಬೆಳೀತಾ ಇದೆ. ಕೆಲವು ಇವಾಗ ಏನಂದ್ರೆ ಕೆಲವೊಂದು ಸರ್ಕಾರಿ ಬಸ್ಗಳನ್ನು ಕೂಡ, ಸಿಟಿ ಬಸ್ಗಳು, ಸರ್ಕಾರಿ ಬಸ್ಗಳು ಓಡಾಡ್ತವೆ, ಕೆಲವೆಲ್ಲ ಅದಕ್ಕೆ ಅಂತಾನೆ ನಿಲ್ತಾ ಇರ್ತಾರೆ. ಅಂದ್ರೆ ಮಹಿಳೆಯರಿಗೆ ಉಚಿತ ಆಗಿರ್ತದೆ ಆ ಬಸ್. ನೋಡಿ, ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣದ ವ್ಯವಸ್ಥೆ ಇದೆ. ಆದರೆ ಮಂಗಳೂರಲ್ಲಿ ನೀವು ಮೇಲ್ನೋಟಕ್ಕೆ ನೋಡಿ, ಸರ್ಕಾರಿ ಬಸ್ಸುಗಳು ಬರ್ತದೆ ಅಂತ ಗೊತ್ತಿದ್ದರೂ ಸಹ, ಅದರಲ್ಲಿ ಉಚಿತ ಪ್ರಯಾಣ ಅಂತ ಹೇಳಿ ಗೊತ್ತಿದ್ದರೂ ಸಹ ಮಹಿಳೆಯರು ಸಿಟಿ ಬಸ್ಸಿಗೆ ಹತ್ತಾರೆ ಕೆಲವೊಂದು ಕಡೆ. ಯಾಕಂದ್ರೆ ಅದಕ್ಕಿಂತ ಮೊದಲು ಬಂದದ್ದು. ಯಾಕಂತ ಹೇಳಿದರೆ ಆ ಬಸ್ಸಿನೊಂದಿಗೆ ಅವರಿಗೊಂದು ಬಾಂಧವ್ಯ ಬೆಳೆದಿರ್ತದೆ, ಆ ನಿರ್ವಾಹಕರೊಂದಿಗೆ ಅವರಿಗೊಂದು ಸಹೋದರತ್ವ ಬೆಳೆದಿರ್ತದೆ. ಆದ್ರಿಂದಾಗಿ ಅದಕ್ಕಾಗಿ ಅವರ ಆ ಸಿಟಿ ಬಸ್ಸಲ್ಲಿ, KSRTC ಬಸ್ಸಲ್ಲಿ ಫ್ರೀ ಇದ್ರೂ ಇದಕ್ಕೆ ಹತ್ತುವರಿದ್ದಾರೆ. ಆದರೆ KSRTC ಬಸ್ ಏನಾಗಿದೆ ಅಂತೇಳಿ ಹೆಣ್ಮಕ್ಕಳಿಗೆ ಫ್ರೀ ಅಂತ ಆಗಿದೆ. ಅದು ಯಾವತ್ತೂ ರಶ್ಶೇ. ಆ ಯೋಜನೆಯನ್ನು, ಶಕ್ತಿ ಯೋಜನೆಯನ್ನು ಸರ್ಕಾರ ಜಾರಿ ಮಾಡುವಾಗ ಒಂದು ಕಂಡೀಷನ್ ಹಾಕಿತ್ತು, ಪುರುಷರಿಗೆ 50% ಸೀಟ್ ರಿಸರ್ವ್ ಇಡಬೇಕು ಅಂತ ಹೇಳಿ. ಈಗ ಏನಾಗಿದೆ, ಹೆಂಗಸರು ಕೂತುಕೊಂಡು ನಿಂತುಕೊಂಡು ಉಳಿದ ಜಾಗದಲ್ಲಿ ಗಂಡಸರು ಕುಳಿತುಕೊಳ್ಬೇಕಷ್ಟೇ, ಇಲ್ಲ ನಿಂತುಕೊಳ್ಬೇಕಷ್ಟೇ. ಪರಿಸ್ಥಿತಿ ಆಗಿದೆ. ಅಲ್ಲಿ 50% ಅಂತ ಹೇಳಿ ಒಂದು ಸೈಡ್ ಅವರಿಗೆ, ಒಂದು ಸೈಡ್ ಇವರಿಗೆ ಅಂತ ಹೇಳಿ ರಿಸರ್ವ್ ಮಾಡಿರಲಿಲ್ಲ. ಅದರಿಂದಾಗಿ ಹೆಂಗಸರು ಕೂತ್ಕೊಂಡು ಹೋಗಿದ್ದಾರೆ. KSRTC ಬಸ್ಸನ್ನು ಸಿಟಿ ಬಸ್ನಾಗಿ ಕನ್ವರ್ಟ್ ಮಾಡಿದ್ರಿಂದ ನಿಮಗೆ ಜನರಿಗೆ ಅವಕಾಶ, ಪ್ರಯಾಣದ ಅವಕಾಶಗಳು ಜಾಸ್ತಿ ಆಯ್ತು. ಯಾಕಂತ ಹೇಳಿದ್ರೆ ಜನರ ಸಂಖ್ಯೆಯೂ ಜಾಸ್ತಿ ಆಯ್ತು, ಬಸ್ಸುಗಳನ್ನು ಅವಲಂಬಿಸುವವರು ಜಾಸ್ತಿ ಆಯ್ತು. ಈ ಹಿಂದೆ ಬಸ್ಸುಗಳ ಸಂಖ್ಯೆ ಸರಿ ಇರಲಿಲ್ಲ ಮತ್ತು ಬಸ್ಸುಗಳ ನಿರ್ವಹಣೆ ಸರಿ ಇರಲಿಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ಸಮಸ್ಯೆ ಜನರು ಈ 2 ವೀಲರ್ಗಳಿಗೆ ಮತ್ತು 4 ವೀಲರ್ಗಳಿಗೆ, ಈಗ ಖಾಸಗಿ ವಾಹನಗಳಿಗೆ ಅಡಾಪ್ಟ್ ಆಗಿ ಹೋದ್ರು. ಇಲ್ಲಾಂದ್ರೆ ಮಂಗಳೂರಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ 2 ವೀಲರ್ಗಳು ಬರ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಯಾಕಂದ್ರೆ ಇಂಟೀರಿಯರ್ ಪ್ಲೇಸ್ಗಳಿಗೆ ಬಸ್ಗಳೇ ಇಲ್ಲ, ಆದ್ರಿಂದ ಇಂಟೀರಿಯರ್ ಪ್ಲೇಸ್ನವರು 2 ವೀಲರ್ನ ಅವಲಂಬಿಸಬೇಕು. ನೀವು ಇವತ್ತು ಬೇಕಾದ್ರೆ ನೋಡಿ, ಪಡೀಲಲ್ಲಿ ಒಂದು 100ಕ್ಕೂ ಹೆಚ್ಚು 2 ವೀಲರ್ಗಳು ರೋಡ್ ಸೈಡಲ್ಲಿ ಇರ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿವರೆಗೆ 2 ವೀಲರಲ್ಲಿ ಹೋಗೋದು, ಅದನ್ನಲ್ಲಿ ಲಾಕ್ ಮಾಡೋದು, ಮತ್ತೆ ಸರ್ಕಾರಿ ಬಸ್ಸನ್ನು ಹತ್ತೋದು. ಅದೇ ವ್ಯವಸ್ಥೆ ನಿಮ್ಮ ಕೊಟ್ಟಾರ ಚೌಕಿಯಲ್ಲೂ ಇದೆ. ಅಲ್ಲಿವರೆಗೆ 2 ವೀಲರ್ಲ್ಲಿ ಹೋಗೋದು, ಅಲ್ಲಿ ನಿಲ್ಲೋದು, ಮತ್ತೆ ಬಸ್ಸನ್ನು ಹತ್ತೋದು. ಒಂದು ವೇಳೆ ಬಸ್ಸಿನ ವ್ಯವಸ್ಥೆ ನಿಮಗೆ ಎಲ್ಲ ಕಡೆಗಳಲ್ಲಿದ್ದರೂ ಸಹ 2 ವೀಲರ್ನ ಅವಶ್ಯಕತೆಗಳು ಕಡಿಮೆ ಆಗ್ತಾ ಇತ್ತು.
ಟೂ ವೀಲರ್ ಜಾಸ್ತಿ ಆಗ್ಲಿಕ್ಕೆ ಕಾರಣ ಅದು. ಮತ್ತೊಂದು ಇಷ್ಟು ಜಾಸ್ತಿ ಮತ್ತೂ ಆಯಿತು, ನಿಮಗೆ ಕೋವಿಡ್ ಸಂದರ್ಭದಲ್ಲಿ ನಿಮಗೆ ಬಸ್ಸುಗಳೇ ಇರಲಿಲ್ಲ ಅಲ್ಲ, ಬಸ್ಸುಗಳೇ ಇರಲಿಲ್ಲ. ಆ ಸಂದರ್ಭದಲ್ಲಿ ನೀವು ಯಾವುದಕ್ಕಾದರೂ ನೀವು ವಾಹನ ಹೋಗ್ಲೇಬೇಕು ಅಂತಂದ್ರೆ ನೀವು ಟೂ ವೀಲರ್ನ ಅವಲಂಬಿಸಬೇಕಿತ್ತು. ಆ ಸಂದರ್ಭದಲ್ಲಿ ಟೂ ವೀಲರ್ಗಳು ಜಾಸ್ತಿ ಸಂಖ್ಯೆಯಲ್ಲಿ ರೋಡಿಗೆ ಬಂದವು. ಅದರಿಂದಾಗಿ ಬಸ್ಸುಗಳಿಗೆ ಏಟು ಬಿತ್ತ ಅಂತ ಹೇಳಿ, ಅಂದರೆ ಅಷ್ಟೇ ಸಂಖ್ಯೆಯಲ್ಲಿ ಜನಸಂಖ್ಯೆಯು ಜಾಸ್ತಿ ಆಯಿತು. ಎಷ್ಟು ಬಸ್ಸುಗಳ ಪ್ರಮಾಣ ಜಾಸ್ತಿ ಆಯಿತು ಅಷ್ಟೇ ಸಂಖ್ಯೆಯಲ್ಲಿ ಜನಸಂಖ್ಯೆಯು ಜಾಸ್ತಿ ಆಯಿತು. ಅದರಿಂದಾಗಿ ಬಸ್ಸುಗಳಿಗೆ ದೊಡ್ಡ ಮಟ್ಟದ ಹೊಡೆತ ಬಿದ್ದಿಲ್ಲ. ಅದರಿಂದಾಗಿ ಅದು ಆ ವ್ಯವಸ್ಥೆ ಅಷ್ಟು ಚೆನ್ನಾಗಿ ನಡೀತಾ ಇದೆ. ಈಗ KSRTC ಅವರು ಸಿಟಿ ಬಸ್ಗಳನ್ನು ಇಳಿಸ್ತೇನೆ ಅಂತ ಹೇಳುವಾಗ ಅವರು ಪರ್ಮಿಟ್ ಕೋರಿ ಪ್ರಾಧಿಕಾರಕ್ಕೆ ಕೋರಿಕೆ ಸಲ್ಲಿಸಿದ ಸಂದರ್ಭದಲ್ಲಿ ಸಿಟಿ ಬಸ್ ಮಾಲಕರ ಸಂಘದವರು ಅಬ್ಜೆಕ್ಷನ್ ಹಾಕಿದ್ರು. ಇಲ್ಲಿ ಸರ್ಕಾರಿ ಬಸ್ಸುಗಳಿಗೆ ಅವಕಾಶ ಕೊಡಬಾರ್ದು ಅಂತಲ್ಲ, ಯಾಕಂದ್ರೆ DM ನೋಟಿಫಿಕೇಶನ್ ಇದೆ ಅಂತ ಹೇಳಿ. ಹಂಪನಕಟ್ಟೆಯಲ್ಲಿ ಪಾಸಾಗುವಂಥ ಯಾವುದೇ ಘನ ವಾಹನಗಳಿಗೆ ಅಂದರೆ ಬಸ್ಸುಗಳಿಗೆ ಪರವಾನಗಿಯನ್ನು ಕೊಡಬಾರ್ದು ಅಂತೇಳಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ನೋಟಿಫಿಕೇಶನ್ ಒಂದಿದೆ. ತುಂಬ ಹಳೆಯ ವರ್ಷ ಹಿಂದಿದ್ದು. ಯಾಕಂದರೆ ಮಂಗಳೂರು ನಗರಕ್ಕೆ ಮಂಗಳೂರು ನಗರದಲ್ಲಿ ವಾಹನ ದಟ್ಟಣೆ ಜಾಸ್ತಿ ಆಗ್ತದೆ ಎನ್ನುವ ಕಾರಣಕ್ಕಾಗಿ. ಈಗ ನಮ್ಮ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಬಸ್ ಮಾಲೀಕರ ಸಂಘದ ಅಧ್ಯಕ್ಷರಾದ ಅಜೀಜ್ ಪರ್ತಿಪಾಡಿ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಇವಾಗ ಏನಂದ್ರೆ ನಮ್ಮ ಜಿಲ್ಲೆಯಲ್ಲಿ ಏನು ಖಾಸಗಿ ಬಸ್ಗಳಲ್ಲಿ UPI ಪಾವತಿ ವ್ಯವಸ್ಥೆ ಇಲ್ಲ ಅಂತ, ಕಡಿಮೆ ಇದೆ ಅಂತ. UPI ಪಾವತಿ ವ್ಯವಸ್ಥೆ ನಾವು ಕರ್ನಾಟಕದಲ್ಲೇ ಫಸ್ಟ್ ಮಾಡಿದ್ದು, ನಾವು ಸಿಟಿ ಬಸ್ಗಳಲ್ಲಿ ಸ್ಟಾರ್ಟ್ ಮಾಡಿದ್ದು. ಆದ್ರೆ ಸಿಟಿ ಬಸ್ಗಳಲ್ಲಿ ಹೆಚ್ಚಿನ ತೊಂದರೆ ಬರಲಿಲ್ಲ. ಯಾಕಂದ್ರೆ ಬಹಳ ಹತ್ತಿರದ ಸ್ಟಾಪ್ ಗಳಲ್ಲಿ, ಅಂದ್ರೆ ಒಂದು ಕಿಲೋಮೀಟರ್ಗೆ ಒಂದು 5-6 ಬಸ್ ಸ್ಟಾಪ್ ಗಳು ಇರುವುದರಿಂದ ಹೆಚ್ಚಿನ ಜನರು ಇದು ದುಡ್ಡು ಇಟ್ಕೊಂಡೇ ಬರ್ತಾರೆ. UPI ಅಲ್ಲಿ ಯಾರು ಯೂಸ್ ಮಾಡೋದಿಲ್ಲ. ಕೆಲವು ಬೆರಳಿಕೆ ಎಷ್ಟು ಜನರು ಮಾಡ್ತಾರೆ. ಆದ ಕಾರಣ ನಾವು ಅಷ್ಟು ಬಸ್ಗಳಲ್ಲಿ ಈಗಲೂ ನಡೀತಾ ಉಂಟು. 27 ರೂಟ್ ಅಲ್ಲಿ ಅದು ಈಗಲೂ ಚಾಲ್ತಿಯಲ್ಲಿದೆ. ಇನ್ನು 45 ಒಂದರಲ್ಲಿ ಹೀಗೆ ನಾವು ಇನ್ನು ಮುಂದಕ್ಕೆ ಅದರಲ್ಲಿ ಈಗ ಒಂದು ಚಲೋದವರು ಹೊಸ ಮಿಷನ್ ಅಡ್ವಾನ್ಸ್ ಆಗಿ ಮಾಡಿದ್ದಾರೆ. ಆ ಚಲೋ ಮಿಷನ್ ನಲ್ಲಿ ಈಗ ಇನ್ನು ಬಹಳ ಸ್ವಲ್ಪ ಸರಳವಾಗಿ ಅದನ್ನ ಪಾವತಿ ಮಾಡುವ ವ್ಯವಸ್ಥೆ ಇದೆ. ಬರ್ತದೆ ಸರ್ ಜಾರಿಗೆ ಮುಂದಿನ ದಿನಗಳಲ್ಲಿ. ಈಗ ಮಳೆಗಾಲ ಸ್ವಲ್ಪ ಕಡಿಮೆ ಆದ ಕೂಡಲೇ ನಾವು ಅದನ್ನ ಮುಂದಿನ ಸೆಪ್ಟೆಂಬರ್ ವೇಳೆಗೆ ಎಲ್ಲಾ ಬಸ್ಸುಗಳಲ್ಲಿ, ಹೆಚ್ಚಿನ ಎಲ್ಲಾ ಬಸ್ಸುಗಳಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸಾರ್ವಜನಿಕರಿಂದ ಮತ್ತು ವಿದ್ಯಾರ್ಥಿ ಸಮುದಾಯದಿಂದ ಅದಕ್ಕೆ ನಮ್ಗೆ ಸ್ವಲ್ಪ ಸಹಕಾರ ಬೇಕಾಗ್ತದೆ. ಅಂದ್ರೆ UPI ಪಾವತಿ ಮಾಡಿದ್ರೆ ಏನು ಚಿಲ್ಲರೆ ಸಮಸ್ಯೆ ನೀಗಿಸಬಹುದಲ್ಲ ಅಂತ? ಖಂಡಿತ ನೀಗಿಸಬಹುದು. ಆದ್ರೆ ಇದರಲ್ಲಿ ಚಿಲ್ಲರೆ ಇಟ್ಕೊಂಡೇ ಬರ್ತಾರೆ. ಯಾಕಂದ್ರೆ ಸಿಟಿ ಬಸ್ ಬಹಳ ಹತ್ತಿರದ ಸ್ಟಾಪ್ ಗಳಿರೋದ್ರಿಂದ ಇದು ಸ್ವಲ್ಪ ಪ್ರಗತಿ ಕಾಣಲಿಲ್ಲ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ವೆಲ್ಕಮ್. ನೋಡಿ, ಅವರು ಹೇಳುವುದೇನಂತ ಹೇಳಿದರೆ ಹತ್ತಿರದ ಸ್ಟಾಪ್ಗಳಿರ್ತದೆ. ನಿಮಗೆ ಮಿನಿಮಮ್ ಚಾರ್ಜ್ ಇರ್ತದೆ. ಅದರ ನಂತರ ನೆಕ್ಸ್ಟ್ ಸ್ಟಾಪಿಗೆ ಇಷ್ಟೊಂದು ಚಾರ್ಜ್ ಇರ್ತದೆ, ಅದರ ನೆಕ್ಸ್ಟ್ ಸ್ಟಾಪಿಗೆ ಇರ್ತದೆ ಅಂತೇಳಿ. ಈ ಪ್ರಯಾಣಿಕರು ಏನು ಮಾಡ್ತಾರೆ ಅಂತ ಹೇಳಿದರೆ, ಬರುವಾಗಲೇ ಮನೆಯಿಂದ ಹೊರಡುವಾಗಲೇ ಚಿಲ್ಲರೆಗಿಲ್ಲ ರೆಡಿ ಮಾಡಿಕೊಂಡು ಬರ್ತಾರೆ, ಅವರು ಕೊಟ್ಟು ಹೋಗ್ತಾರೆ. ಅದರಿಂದಾಗಿ ಅದು ನಮಗೆ ಅದನ್ನು ವ್ಯಾಪಕಗೊಳಿಸಲಿಕ್ಕೆ ಸಾಧ್ಯ ಆಗಲಿಲ್ಲ, ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಪ್ರಯಾಣಿಕರು ಅದನ್ನು ಯಾವ ರೀತಿಯಲ್ಲಿ ಬೇಕಾದ್ರೂ ಕೊಡ್ಬೋದು, ಅದು ಪ್ರಶ್ನೆ ಅಲ್ಲ. ಆದರೆ UPI ಪಾವತಿ ಸಿಸ್ಟಮನ್ನು ನೀವು ಆದಷ್ಟು ಹೆಚ್ಚು ರೀತಿಯಲ್ಲಿ ಉಪಯೋಗ ಆಗಬೇಕು ಅಂತ ಹೇಳಿ. ಅದು ಒಂದು ರೀತಿಯಲ್ಲಿ ನಿಮಗೆ ಚಿಲ್ಲರೆ ಸಮಸ್ಯೆ ಗಲಾಟೆಗೂ ಆಗ್ತದೆ. ಈಗ ಚಿಲ್ಲರೆ ತಂದಿದ್ದಾರೆ, ಅವರು ಕೊಡ್ತಾರೆ ಹೋಗ್ತಾರೆ, ಅವರನ್ನು ಕ್ಯಾಶೇ ಕೊಡಬೇಕು, ಪಾವತಿ ಮಾಡಿ ಅಂತ ಹೇಳುವಾಗಿಲ್ಲ. ಅದು ಅವರವರ ಇಷ್ಟ. ಒಂದು ವೇಳೆ ಅವರು ಇಲ್ಲ, ನನ್ನ ಚಿಲ್ಲರಿಲ್ಲ, ನಾನು UPI ಅಲ್ಲಿ ಪಾವತಿ ಮಾಡ್ತೇನೆ, ಡಿಜಿಟಲ್ ಪೇಮೆಂಟ್ ಮಾಡ್ತೇನೆ ಅಂತ ಹೇಳಿದರೆ ನೀವು ಅದಕ್ಕೆ ಅವಕಾಶ ಕೊಡಬೇಕು. ಅದಿಲ್ಲ ನೀವು ಕ್ಯಾಶೇ ಕೊಡಬೇಕಂತ ಹೇಳುವಾಗಿಲ್ಲ.
ಅದರಿಂದ ಎರಡೂ ವ್ಯವಸ್ಥೆಗಳು ಒಟ್ಟಿಗೆ ಇರಬೇಕು. ಆ ಎರಡೂ ವ್ಯವಸ್ಥೆಗಳು ಒಟ್ಟಿಗೆ ಇದ್ದರೆ ಈ ಸಮಸ್ಯೆಗಳಿಗೆ, ಕೆಲವೊಂದು ಚಿಲ್ಲರೆ ಸಮಸ್ಯೆಗಳಿಗೆ, ದೊಡ್ಡ ಮಟ್ಟದ ಸಮಸ್ಯೆ ಅಲ್ಲದು, ಇದು ಚಿಲ್ಲರೆ ಸಮಸ್ಯೆ, ಎಲ್ಲರಿಗೂ ಅನುಕೂಲವೇ. ಕಂಡಕ್ಟರಿಗೂ 2 ರೂಪಾಯಿ ಲಾಸ್ ಆಗೋದು ತಪ್ತದೆ, ಒಮ್ಮೊಮ್ಮೆ ಪ್ರಯಾಣಿಕರಿಗೆ 3 ರೂಪಾಯಿ ಲಾಸ್ ಆಗೋದು ತಪ್ತದೆ. 12 ರೂಪಾಯಿ ಟಿಕೆಟಿಗೆ 15 ರೂಪಾಯಿ ಕೊಟ್ಟರೆ 3 ರೂಪಾಯಿ ಚಿಲ್ಲರೆ ಇಲ್ಲ, ಅದು ತಪ್ತದೆ. ಅವ್ರಿಂದ ಚಿಲ್ಲರೆ ಇಲ್ಲ, ಇವು 15 ರೂಪಾಯಿ ಕೊಟ್ಟರೆ ಇವನಿಗೆ 2 ರೂಪಾಯಿ ಲಾಸ್ ಆಗೋದು ತಪ್ತದೆ. ಅದರಿಂದಾಗಿ ಎರಡೂ ಕಡೆಯಲ್ಲಿ ನಷ್ಟ ಆಗದ ರೀತಿಯಲ್ಲಿ ಆ ವ್ಯವಸ್ಥೆಗೆ ಒಂದು ಪಾಲಿಸಿಕೊಂಡು ಹೋಗಬೇಕು. ಇದು ಒಳ್ಳೆಯ ಬೆಳವಣಿಗೆಗಳು ಅಷ್ಟೇ. ಅಂದ್ರೆ ಇವಾಗ ಏನು ಡಿಜಿಟಲ್ ಪಾವತಿಗಳಲ್ಲಿ ದಾಖಲೆ ಉಳಿಯುವ ಉದ್ದೇಶದಿಂದ ಈ ಹಿಂದೆ ಇದನ್ನ ಬಳಕೆ ಮಾಡಿಲ್ವಾ ಅಂತ? ದಾಖಲೆ ಉಳಿಯುವಂಥದ್ದು ವಿಚಾರದಲ್ಲಿ ಅಲ್ಲ. ಈಗ ದಾಖಲೆ ಉಳಿಯಿತಂದ್ರೆ ಇಟ್ಟುಕೊಳ್ಳಿ, ಏನು ಸಮಸ್ಯೆ ಇದೆ? ಏನು ಸಮಸ್ಯೆ ಇಲ್ಲ. ನೀವು ಒಂದು ಬಸ್ಸು ಓನರ್ ಅಂತ ಆದ ಕೂಡಲೇ ನಿಮ್ಮ ಅಕೌಂಟಿಗೆ ಬರುವಂಥ ಹಣ ಅಷ್ಟೇ. ನೀವೇನು ಟ್ಯಾಕ್ಸ್ ವ್ಯವಸ್ಥೆಯಿಂದ ಹೊರಗೆ ಇರುವುದಿಲ್ಲ, ಟ್ಯಾಕ್ಸ್ ವ್ಯವಸ್ಥೆಯ ಒಳಗೆ ಇರುವುದರಿಂದ ನಿಮಗೆ ಆ ಸಮಸ್ಯೆ ಇಲ್ಲ. ಸಾಮಾನ್ಯವಾಗಿ ಬಸ್ ಆಪರೇಟರ್ಗಳು ಟ್ಯಾಕ್ಸ್ ವ್ಯವಸ್ಥೆಯ ಒಳಗಿರ್ತಾರೆ, ಅದರಿಂದಾಗಿ ಆ ಸಮಸ್ಯೆ, ಟ್ಯಾಕ್ಸ್ ಸಮಸ್ಯೆ ಇಲ್ಲ. ಈಗ ಏನು ಸಣ್ಣ ಸಣ್ಣ ಗೂಡಂಗಡಿಗಳಿಗೆಲ್ಲ ನೋಟಿಸ್ ಬಂದು ಅಂತ ಹೇಳಿ ಇದಾಗ್ತದಲ್ಲ, ನೀವು ಟ್ಯಾಕ್ಸ್ ವ್ಯವಸ್ಥೆಯಿಂದ ಹೊರಗಿದ್ದೀರಿ. ನೀವು ಟ್ಯಾಕ್ಸ್ ವ್ಯವಸ್ಥೆಯ ಒಳಗೆ ಬರಬೇಕು ಅಂತ ಹೇಳಿ ಸರ್ಕಾರ ಯಾವತ್ತಿಂದ ಬೇಡಿತಿದೆ. ಪ್ರತಿಯೊಬ್ಬರು GST ನೋಂದಣಿ ಮಾಡ್ಕೊಳ್ಳಿ ಅಂತ ಹೇಳಿ. GST ನೋಂದಣಿ ಮಾಡಿಕೊಂಡ್ರೆ ನೀವು ಟ್ಯಾಕ್ಸ್ ವ್ಯವಸ್ಥೆಗೆ ಒಳಗೆ ಬರ್ತೀರಿ ಅಂತೇಳಿ ನೀವು GST ನೋಂದಣಿ ಮಾಡಲಿಲ್ಲ. GST ನೋಂದಣಿ ಮಾಡಿದವರಿಗೆ ಆ ಸಮಸ್ಯೆ ಇತ್ತಾ? ಇಲ್ಲ. ಈಗ GST ನೋಂದಣಿ ಮಾಡದವರಿಗೆ ಮಾತ್ರ ಈಗ ನೋಟಿಸ್ ಬರುವಾಗ ಇದಾಗಿರೋದು, ಇಷ್ಟು ವ್ಯವಹಾರ ಮಾಡಿದ್ದೀರಿ, ಅದು ಸ್ಪಷ್ಟವಾಗಿದೆ, ನೀವು ಇಷ್ಟು ವ್ಯವಹಾರ ಮಾಡಿದ್ದೀರಿ ಅಂತಲೇ ಇದೆ. ಅದೇ ನೀವು ಇಷ್ಟು ಟ್ಯಾಕ್ಸ್ ಕಟ್ಟಬೇಕಂತ ಹೇಳುವುದು. ನೋಟಿಸನ್ನು ನೋಡಬೇಕು, ನೀವು ಇಷ್ಟೇ ವ್ಯವಹಾರ ಮಾಡಿದ್ದೀರಿ, ನೀವು ಇಷ್ಟು ನೋಟಿಸ್ ಇಷ್ಟು ಟ್ಯಾಕ್ಸ್ ಕಟ್ಟಿ ಅಂತ ಹೇಳೋದು. 1% ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತದೆ. ನಿಮಗೆ ಅದು ಕಟ್ಟದೇ ಇರುವುದರಿಂದ ಅದು ದೊಡ್ಡ ಮೊತ್ತ. ನಿಗದಿತವಾಗಿ ಕಟ್ಟಿಕೊಂಡು ಹೋದ್ರೆ ಏನು ಸಮಸ್ಯೆ ಅಲ್ಲ. ಇದು ಮೆಸ್ಕಾಂನ ಬಿಲ್ಲಿನಲ್ಲಿ ಒಂದು ಸ್ಲೋಗನ್ ಇದೆ, ನೋಡಿದ್ದೀರಾ? ಬಿಲ್ಲು ಬಾರದೆ ಇರುವುದು ಬಿಲ್ಲು ಕಟ್ಟದೇ ಇರುವುದಕ್ಕೆ ಸಕಾರಣವಲ್ಲ ಅಂತ ಹೇಳಿ. ಮೆಸ್ಕಾಂನವರು ನಿಮಗೆ ಬಿಲ್ಲು ಕೊಡ್ಲಿಲ್ಲ ಅಂತ ಹೇಳಿ ನೀವು ಬಿಲ್ಲು ಕಟ್ಟದಿರ್ಲಿವಾಗಿಲ್ಲ, ಬಂದು ಫೀಸ್ ಕಿತ್ಕೊಂಡು ಕೇಳಿದ್ರೆ ಬಿಲ್ ಕಟ್ಟಲಿಲ್ಲ, ಅದಿಲ್ಲ. ನೀವು ತಿಂಗಳಿಗೆ ನಿಮಗೆ ಬಿಲ್ ಬರಲಿಲ್ವಾ, ನೀವು ಹೋಗಿ ಮೆಸ್ಕಾಂ ಹೋಗಿ ವಿಚಾರಿಸ್ಬೇಕು ಎಷ್ಟು ಬಿಲ್ಲು ಅಂತೇಳಿ, ಕಟ್ಟಿ ಬರಬೇಕು. ಅದು ನಿಮ್ಮ ಜವಾಬ್ದಾರಿ. ನೀವೊಂದನ್ನು ಉಪಯೋಗ ಮಾಡಿದ್ದೀರಿ ಅಂತ ಆದಮೇಲೆ ನೀವು ಅದಕ್ಕೆ ಪೇಮೆಂಟ್ ಕಟ್ಟಬೇಕು. ಅದೇ ರೀತಿ ಇದು ಸಹ ನೀವೊಂದು ವ್ಯಾಪಾರ ಮಾಡಿದ್ದೀರಿ ಅಂತ ಆದರೆ, ನಿಮಗೆ ಅದರಲ್ಲಿ ಲಾಭ ಬಂದಿದ್ದಾರೆ ಅಂತ ಆಗಿದ್ರೆ ನೀವು ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕು. ರಾಜ್ಯ ಸರ್ಕಾರದ ಉದ್ದೇಶವೇ ಅದು. ತೆರಿಗೆ ಹಣ ಸರ್ಕಾರಕ್ಕೆ ಬಾರದಿದ್ದರೆ ಸರ್ಕಾರ ತನ್ನ ನೌಕರರಿಗೆ ಸಂಬಳ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ಸರ್ಕಾರ ನಡೆಸಲಿಕ್ಕೆ ಆಗೋದಿಲ್ಲ. ಪ್ರತಿಯೊಂದಕ್ಕೂ ಸಮಸ್ಯೆಗಳಿರುವುದರಿಂದ, ಎಲ್ಲ ಸಮಸ್ಯೆಗಳಿಗೂ ಹಣವೇ ಪರಿಹಾರ ಆಗಿರುವುದರಿಂದ, ಹಣ ಇದ್ರೆ ನೀವು ಎಲ್ಲ ಸಮಸ್ಯೆಗಳನ್ನು ನೀವು ಪರಿಹಾರ ಮಾಡ್ಕೊಂಡು ಹೋಗ್ತೀರಿ. ಆರೋಗ್ಯ ಸಮಸ್ಯೆ ಇರ್ಬೋದು, ಬೇರೆ ಬೇರೆ ಸಮಸ್ಯೆಗಳು ಇರ್ಬೋದು, ಹಣ ಇದ್ರೆ ಆಯ್ತು. ಹಣ ಇದೆ ಅಂತಂದ್ರೆ ನೀವು ಹೇಳಿದ ಹಾಸ್ಪಿಟ್ಲಲ್ಲಿ ನಿಮಗೆ ಹೇಳಿದ ಚಿಕಿತ್ಸೆ ಸಿಗುತ್ತೆ. ಹಣ ಇಲ್ಲ ಇದ್ರೆ ನಿಮ್ಗೆ ಎಲ್ಲ ಗತಿ. ಅದರಿಂದಾಗಿ ಹಣ ಎಲ್ಲದಕ್ಕೂ ಮುಖ್ಯ ಆಗಿರೋದ್ರಿಂದ, ಮತ್ತೆ ಎಲ್ಲ ಸಮಸ್ಯೆಗಳಿಗೂ ಏಕೈಕ ಪರಿಹಾರ ಹಣವೇ ಆಗಿರುವುದರಿಂದ ಆ ವಿಚಾರದಲ್ಲೇ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿರೋದು. ಈಗ ನಿಮಗೆ ವರ್ಷಕ್ಕೊಮ್ಮೆ ನೀವು ಇದು ಯಾವುದು ಟ್ರೇಡ್ ಲೈಸೆನ್ಸ್ ರಿನ್ಯೂವಲ್ ಮಾಡ್ಲಿಕ್ಕೆ ಹೋಗುವಾಗ ಕಳೆದ ವರ್ಷ 500 ಇತ್ತು, ಈ ವರ್ಷ 5000 ಆಗಿದೆ ಅಂತ ಹೇಳುವಾಗ, ನೀವು 1 ವರ್ಷದಲ್ಲಿ ನೀವು ವ್ಯವಹಾರ ಮಾಡಿದ್ದೀರಲ್ಲ, ಈ ಸಲ 5000 ಆಗುವಾಗ ನಿಮಗೆ ಸಹಜವಾಗಿಯೇ ನಿಮಗೆ ಶಾಕ್ ಆಗುತ್ತೆ. ಅದೇ 1 ವರ್ಷದಲ್ಲಿ ನಿಮ್ಮ ವ್ಯವಹಾರ 100 ರೂಪಾಯಿಯಿಂದ 1,500 ರೂಪಾಯಿ ಏರಿದೆ ಅಂತ ನೀವು ಆಲೋಚನೆ ಮಾಡೋದಿಲ್ಲ. ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆದಂಥ ಸಂದರ್ಭದಲ್ಲಿ ನಾವು ಬೆಲೆ ಏರಿಕೆ ಆಯಿತು ಅಂತ ಮಾತ್ರ ಹೇಳ್ತೇವೆ.
ಅದೇ ಪ್ರಮಾಣದಲ್ಲಿ ನಿಮ್ಮ ಸಂಬಳವೂ ಜಾಸ್ತಿ ಆಗಿದೆ ಅಂತ ಹೇಳುವಾಗ ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ನಿಮ್ಮ ಅರ್ನಿಂಗ್ ಜಾಸ್ತಿ ಆಗಿದೆ, ನಿಮ್ಮ ಇದು ಜಾಸ್ತಿ ಆಗಿದೆ, ನಿಮ್ಮ ಖರ್ಚು ಜಾಸ್ತಿ ಆಗಿದೆ, ನಿಮಗೆ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ. ಅದು ನಿಮಗೆ ಅರ್ನಿಂಗ್ ಯಾವಾಗ ಜಾಸ್ತಿ ಆಗೋದಿಲ್ವೋ ಅಂಥ ಸಂದರ್ಭದಲ್ಲಿ ಬೆಲೆ ಏರಿಕೆ ಅಂತ ಹೊಡೆತ ಬಿದ್ದರೆ ನೀವು ಪತ್ರಗೊಟ್ಟು ಹೋಗ್ತೀರಿ. ಈ ರೀತಿಯಾಗಿ ವ್ಯವಸ್ಥೆಗಳು ಇರುವಂಥದ್ದು. ಇವಾಗ ಏನಂದ್ರೆ UPI ಪಾವತಿ ಮಾಡಿದ್ರೆ ಈಗ ಕೆಲವು ಕಡೆಯಲ್ಲಿ ಇಂಟರ್ನೆಟ್ ಸಮಸ್ಯೆ ಎಲ್ಲ ಇರ್ತದಲ್ಲ ಸರ್? ನೆಟ್ ಸಮಸ್ಯೆಗಳು ಇದ್ದೇ ಇರ್ತದೆ. ಆದರೆ ಈಗ ಬಹುತೇಕವಾಗಿ ಅದೆಲ್ಲ ಸಮಸ್ಯೆಗಳನ್ನು ಮಾಡಿದ್ದಾರೆ. ಆದರೆ ನಿಮಗೆ UPI ಪಾವತಿ ಮಾಡಬೇಕಾದ್ರೆ ಎಲ್ಲರ ಹತ್ರ ಆಂಡ್ರಾಯ್ಡ್ ಸೆಟ್ ಬೇಕಲ್ಲ, ಎಲ್ಲರ ಹತ್ರ ಆಂಡ್ರಾಯ್ಡ್ ಸೆಟ್ ಬೇಕಲ್ಲ. ಆಲ್ಮೋಸ್ಟ್ ಎಲ್ಲರ ಹತ್ರ ಇದೆ ಕೂಡ. ಈಗ ಆಲ್ಮೋಸ್ಟ್ ಒಂದು 50% ಜನರ ಹತ್ರ ಇದೆ. 50% ಜನರ ಹತ್ರ ಇದೆ. ಇಂಟರ್ನೆಟ್ ಸಮಸ್ಯೆಯಿಂದ ಹಣ ಬಾರದೇ ಇರುವುದು. ಇಂಟರ್ನೆಟ್ ಸಮಸ್ಯೆ ಅಂದ್ರೆ ನೀವು ನೆಟ್ ಪ್ಯಾಕ್ ಹಾಕೋದಿಲ್ಲ, ನೀವು ನೆಟ್ ಪ್ಯಾಕ್ ಹಾಕಬೇಕಾ? ಅಲ್ಲ, ನೆಟ್ ಈಗ ಬೇಸಿಕ್ ಮೊಬೈಲ್ ಅಲ್ಲಿ ನೆಟ್ ಪ್ಯಾಕ್ ಇಲ್ಲ. ನೆಟ್ ಪ್ಯಾಕ್ ಹಾಕಿದ್ರೆ ಇಂಟರ್ನೆಟ್ ಇರ್ತದೆ. ಇಂಟರ್ನೆಟ್ ಇದ್ರೆ ನಿಮ್ಗೆ UPI ಪಾವತಿ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲ ಅದು ಎಲ್ಲ ನಿಮಗೆ ಗೊತ್ತಿರ್ತದೆ. ಹಣ ಹೋಗಿರ್ತದೆ ಅಂದ್ರೆ ಪ್ರೊಸೆಸಿಂಗ್ ಅಂತ ತೋರಿಸ್ತಾ ಇರ್ತದಲ್ಲ. ಆ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನೆಟ್ವರ್ಕ್ಗಳು ಬಿಸಿ ಇದ್ದಾಗ, ಏಕಕಾಲದಲ್ಲಿ ಲಕ್ಷಾಂತರ ಮೊಬೈಲ್ಗಳು ಸರ್ವರ್ ಇದಾಗುವಾಗ ಅಂತ ಒಂದು ಸಮಸ್ಯೆಗಳು ಬರ್ತದೆ. ಬರುವುದಿಲ್ಲ ಅಂತ ಏನಿಲ್ಲ. ಅದೇ ಇಂಥ ಒಂದು ವ್ಯವಸ್ಥೆಯನ್ನು ಬೆಳೆಸಲಿಕ್ಕೆ, ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಇದು ಅಡ್ಡಿ ಆಗಬಾರ್ದು. ಇಂಥ ಸಮಸ್ಯೆ ಅಂಥ ಸಮಸ್ಯೆಗೆ ಒಮ್ಮೊಮ್ಮೆ ಕೆಲವರಿಗೆ ಅಂಥ ಸಮಸ್ಯೆ ಆಗತ್ತೆ, ಆಗುದಿಲ್ಲ ಅಂತ ಏನಿಲ್ಲ. ಜೋಬಲ್ಲಿ ದುಡ್ಡಿಲ್ಲ, ಅಲ್ಲಿ ಸರ್ವರ್ ಡೌನು, ನೀವು ಪೆಟ್ರೋಲ್ ಹಾಕಬೇಕು, ಪಂಪಿನವ್ರು ಹೇಳ್ತಾರೆ ಕ್ಯಾಶ್ ಕೊಡಿ ಅಂತ ಹೇಳಿ, ಕ್ಯಾಶ್ ಇಲ್ಲ ಗೂಗಲ್ ಪೇ ಮಾಡ್ತೀರಿ ಅಂತ ಹೇಳಿದ್ರೆ ಸರ್ವರ್ ಡೌನ್. ನೀವು ಏನು ಮಾಡ್ತೀರಿ ಅನಿವಾರ್ಯ ಸಂದರ್ಭದಲ್ಲಿ? ಏನು ಮಾಡ್ಲಿಕ್ಕೆ ಆಗಿಲ್ಲ. ಪಂಪಿನವ್ರು ನಿಮ್ಮನ್ನು ವಿಶ್ವಾಸ ಕೊಡೋದಿಲ್ಲ. ಪೆಟ್ರೋಲ್ ಹಾಕೊಂಡು ಹೋದ್ರೆ ಮರುದಿನ ಬರೋದಿದ್ರೆ, ಯಾಕಂದ್ರೆ ದಾರಿ ಉದ್ದಕ್ಕೂ 4-5 ಪೆಟ್ರೋಲ್ ಬಂಕ್ಗಳಿದೆ. ಅವ್ರಿಗೆ ದಿವಸಕ್ಕೂ ಒಂದು 100 ಮಂದಿ ಕಸ್ಟಮರ್ಗಳು ಬರ್ತಾರೆ. ಯಾರನ್ನಂತ ಅವ್ರು ಐಡೆಂಟಿ ಮಾಡೋದು, ನಿನ್ನೆದು ಬಾಕಿ ಉಂಟು ಇವನು ಅಂತ ಆಗುದಿಲ್ಲ. ಅದರಿಂದಾಗಿ ಅಂಥ ಸಂದರ್ಭಗಳು ಬರ್ತದೆ, ಬರುವುದಿಲ್ಲ ಅಂತಿಲ್ಲ. ನೀವು ಯಾವುದೇ ಸಂದರ್ಭದಲ್ಲಿ ಬ್ಯಾಂಕಲ್ಲಿ ಹಣ ಇದೆ, UPI ಪಾವತಿ ಮಾಡ್ತೇನೆ ಅಂತ ಹೇಳಿ ಜೋಬಲ್ಲಿ ಕಾಸು ಇಟ್ಟುಕೊಳ್ಳದೆ ಹೋಗಬೇಡಿ. ಹೋಗಿ ವಾಪಸ್ ಮನೆಗೆ ಬರುವಷ್ಟಾದ್ರೂ ದುಡ್ಡು ಜೋಬಲ್ಲಿ ಇರ್ರಿ. ಎಲ್ಲವಕ್ಕೂ ನಾವು ಡಿಜಿಟಲ್ ಅಂತೆಲ್ಲ ಹೋಗ್ತೇವೆ. ಆದರೆ ಅನಪತ್ಯದ ಸಂದರ್ಭದಲ್ಲಿ ಅದು ಬೇಕು ಅಂತ ದುಡ್ಡು ಜೋಬಲ್ಲಿ ಒಂದು 100 ರೂಪಾಯಿ 200 ರೂಪಾಯಿ ಅಷ್ಟೇ. ನೀವು ಸಾವಿರಾರು ರೂಪಾಯಿ ಇಟ್ಕೊಂಡು ಹೋಗಬೇಡಿ. ಅಲ್ಲಿ ಸಾವಿರಾರು ರೂಪಾಯಿದು ನಿಮಗೆ ಪರ್ಚೇಸ್ ಮಾಡಲಿಕ್ಕೆ ಇರ್ಬೋದು, ಕೊಡ್ಲಿಕ್ಕೆ ಇರ್ಬೋದು. ಇಂಥ ಸಂದರ್ಭದಲ್ಲಿ UPI ಪಾವತಿಯೇ ಮಾಡಿ. ಆದರೂ ನಿಮ್ಮ ಜೋಬಲ್ಲಿ ಅಷ್ಟೊಂದು ಕನಿಷ್ಠ ಮೊತ್ತವಾದರೂ ಇರಲಿ. ಕೇವಲ ಕೈ ಬೀಸಿಕೊಂಡು ಮೊಬೈಲ್ ಜೋಬಲ್ಲಿ ಇಟ್ಕೊಂಡು ಹೋಗಬೇಡಿ. ಯಾಕಂದ್ರೆ ಇಲ್ಲಿ ಯಾವ ಸಂದರ್ಭದಲ್ಲಿಯೂ ಈ ಡಿಜಿಟಲ್ ಸಿಸ್ಟಮ್ ಏನಿದೆ ಅದು ಒಬ್ಬ ವ್ಯಕ್ತಿಯ ಕೈಯಲ್ಲಿ ಇರೋದಿಲ್ಲ, ಅದು ವ್ಯವಸ್ಥೆಯ ಕೈಯಲ್ಲಿ ಇರುವಂಥದ್ದು. ಅದರಿಂದಾಗಿ ಅಂತ ಮುಂಜಾಗ್ರತೆಯನ್ನು ನಾವು ವಹಿಸ್ಕೊಳ್ಬೇಕಾಗುತ್ತೆ. ಇವಾಗ ಏನಂದ್ರೆ ಏನು ದೂರದ ಪ್ರಯಾಣದ ವೇಳೆಗಳಲ್ಲಿ, ಈಗ ರೈಲುಗಳಲ್ಲಿ, ಬಸ್ಗಳಲ್ಲೆಲ್ಲ ಪ್ರಯಾಣಿಸಬೇಕಾದ್ರೆ ಏನು ಆನ್ಲೈನ್ ಪಾವತಿ ಅಥವಾ ಟಿಕೆಟ್ ಮುಂಗಡ ಪಾವತಿ ಮಾಡಿ ಏನು ಟಿಕೆಟ್ ಖರೀದಿಸ್ತಾರೆ. ಇವಾಗ ಸಿಟಿ ಬಸ್ಗಳಲ್ಲಿ ಇದರ ಅಗತ್ಯ ಇದೆಯಾ ಅಂತ ನೋಡಿ. ಸಿಟಿ ಬಸ್ಗಳಲ್ಲಿ ಅವರೊಂದು ಚಲೋ ಕಾರ್ಡ್ ಅಂತ ಮಾಡಿದ್ದಾರೆ. ಚಲೋ ಕಾರ್ಡನ್ನು ತಗೊಂಡ್ರೆ ನೀವು ಆ ತಿಂಗಳಿಗೆ ನೀವು ಪೇಮೆಂಟ್ ಮಾಡಿ ಹೋಗ್ಬೋದು, ಹೋಗ್ಬಾರ್ದು ಅಂತಿಲ್ಲ. ಎಷ್ಟು ಸರಿ ಬೇಕಾದ್ರೆ ಹೋಗ್ಬೋದು ಅಂತ. ಒಂದು 300 ರೂಪಾಯಿಯನ್ನು ಪೇಮೆಂಟ್ ಮಾಡಿಬಿಟ್ರೆ ನಿಮಗೆ ಅದು ಯಾರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿದರೆ, ಬೆಳಿಗ್ಗೆ ಮನೆಯಿಂದ ಆಫೀಸಿಗೆ ಬಂದು ಸಂಜೆ ಆಫೀಸಿಂದ ಮನೆಗೆ ಹೋಗುವವರಿಗೆ ಅಪ್ ಆ್ಯಂಡ್ ಡೌನ್ ಮಾತ್ರ ಬರುದೇ ಹೊರತು ನಿಮಗೆ ಬೇರೆ ಬರೋದಿಲ್ಲ. ಈ ಬೇರೆ ಬೇರೆ ಇದಕ್ಕೆ ಹೋಗುವವರು ಇದ್ದಾರೆ. ಈ ಬಸ್ ಹತ್ತಿಕೊಂಡು ಮತ್ತೊಂದು ಕಡೆ ಹೋಗೋದು, ಅಲ್ಲಿ ಏನಾದ್ರು ಕೆಲಸ ಇದೆ ಅದನ್ನು ಮಾಡಿಕೊಡೋದು, ಅಲ್ಲಿಂದ ಮತ್ತೊಂದು ಬಸ್ ಹತ್ಕೊಂಡು ಇನ್ನೊಂದು ಕಡೆ ಹೋಗೋದು, ಅಲ್ಲಿ ಏನೋ ಕೆಲಸ ಇದೆ ಅದು ಮಾಡುವವರು. ಇವನು ಆಲ್ಮೋಸ್ಟ್ ನಿಮಗೆ ಈ ಮಾರ್ಕೆಟಿಂಗ್ ಮಾಡುವವರು ಇರ್ತಾರೆ. ಅವ್ರಿಗೆ ಹೇಗಂತೇಳಿ AIDಯಲ್ಲಿ ಮಾರ್ಕೆಟಿಂಗ್ ಮಾಡಬೇಕು, AIDಯಲ್ಲಿ ಇಳಿತಾರೆ. ಅಲ್ಲಿ ಒಂದು 10 ಅಂಗಡಿಗಳಿಗೆ ಹೋಗಿ ಅವರ ಪ್ರಾಡಕ್ಟನ್ನು ಇದು ಮಾಡ್ಕೊಂಡು ಮತ್ತೊಂದು ಬಸ್ ಹತ್ತಾರೆ, ಅವರು 15 ಅಂಗಡಿಯಲ್ಲಿ ಇಳಿತಾರೆ.
ಅಲ್ಲಿ ಒಂದು 10 ಅಂಗಡಿಗಳಿಗೆ ಹೋಗ್ತಾರೆ, ಮಾರ್ಕೆಟಿಂಗ್ ಮಾಡ್ತಾರೆ, ಅಲ್ಲಿಂದ ಬೋಂದಿಲಿಗೆ ಹೋಗ್ತಾರೆ. ಈ ರೀತಿಯವರಿಗೆ ಚಲೋ ಕಾರ್ಡ್ ಭಾರಿ ಉತ್ತಮ. ಇಲ್ಲಾಂದ್ರೆ ಪ್ರತಿ ಸಾರಿ ಅವ್ರು 12 ರೂಪಾಯಿ ಕೊಡ್ಕೊಂಡು ಹೋಗ್ಬೇಕು ಪ್ರತಿ ಸಾರಿಯು. ಇದು 15 ರೂಪಾಯಲ್ಲಿ ಮುಗೀತದೆ, ಇಲ್ಲ 15 ರೂಪಾಯಲ್ಲಿ ಮುಗೀತದೆ ಇಡೀ ದಿವಸದ. ಬೆಂಗಳೂರಲ್ಲಿ ಅಷ್ಟೇ, ಬೆಂಗಳೂರಲ್ಲಿ KSRTC ಬಸ್ಸಲ್ಲಿ ಡೈಲಿ ಪಾಸ್ ಇದೆ, ವೀಕ್ಲಿ ಪಾಸ್ ಇದೆ, ಮಂತ್ಲಿ ಪಾಸ್ ಅಂತ ಇದೆ. ಡೈಲಿ ಪಾಸ್ ಇದೆ. ನಾವು ಬೆಂಗಳೂರಿಗೆಲ್ಲ ಹೋದ್ರೆ ಎಲ್ಲಿಗೆ ಒಂದೆರಡು ಕಡೆ ಹೋಗ್ಲಿಕ್ಕಿದ್ರು ಸಹ ನಾವು ಡೈಲಿ ಪಾಸ್ ತಗೊಳ್ತೇವೆ. ಯಾಕಂತ ಹೇಳಿದ್ರೆ ಅನುಕೂಲ, ಸಮಯ ಸಿಕ್ಕಿದ್ರೆ ಯಾವ್ದಾದ್ರು ಒಂದು ಬಸ್ ಹತ್ಕೊಂಡು ಹೋದ, ಯಾವ್ದಾದ್ರು ಒಂದು ಬಸ್ ಹತ್ಕೊಂಡು ಎಲ್ಲಿಗಾದ್ರೂ ಹೋದ. ಯಾಕಂದ್ರೆ ನಾವು ಹೊರಗಿನ ಹೋಗೋದ್ರಿಂದ ಬೆಂಗಳೂರನ್ನು ನೋಡ್ಬೇಕಂತ ಒಂದು ಬಯಕೆ ಇರ್ತದೆ, ಆಸೆ ಇರ್ತದೆ. ಅದಕ್ಕೆ ಅದು ಭಾರಿ ಅನುಕೂಲ ಅಲ್ವಾ. ಈಗ ಮಂಗಳೂರಿನಿಂದ ಬೆಂಗಳೂರಿಗೆ ಹೋಯ್ತಪ್ಪ, ಬೆಂಗಳೂರು ಸುತ್ತಾಡ್ಬೇಕು ಅಂತ ಹೇಳಿ, ನೀವು ಅವರು BMTC ಅವ್ರದ್ದು ಬಸ್ ಇದೆ, ನಗರ ದರ್ಶನ ಅಂತ ಒಂದು ಬಸ್ ಇದೆ. ಬಸ್ ಇಲ್ಲ ಅಂತಿಲ್ಲ, ಒಂದು 300 ರೂಪಾಯಿನೋ. ಅದಕ್ಕಿಂತ ಡೈಲಿ ಪಾಸ್ ಮಾಡಿದರೆ 75 ರೂಪಾಯಿದ 65 ರೂಪಾಯಿ ಏನೋ ಇರ್ಬೇಕು. ಅದಕ್ಕೆ ಡೈಲಿ ಪಾಸ್ ಮಾಡಿದರೆ ನೀವು ಎಲ್ಲಾದ್ರೂ ಹತ್ತಿ, ಎಲ್ಲಾದ್ರೂ ಇಳೀರಿ, ಎಲ್ಲಾದ್ರೂ ಹೋಗಿ, ಯಾವ ಬಸ್ಸಲ್ಲಿ ಬೇಕಾದ್ರೂ, ಯಾವ ರೂಟಿಗೆ ಬೇಕಾದ್ರೂ ಹೋಗಿ. ಅಂತಿಮವಾಗಿ ನೀವು ವಾಪಸ್ ಎಲ್ಲಿಗೆ ಬರ್ಬೇಕಂತ ಆಲೋಚನೆ ಮಾಡಿದ್ರೆ ಆಯ್ತು. ದಾರಿ ತಪ್ಪದೆ ಅಂತ ಏನಿಲ್ಲ ನಿಮ್ಗೆ. ಯಾಕಂದ್ರೆ ಅಂತಿಮವಾಗಿ ನೀವು ಮೆಜೆಸ್ಟಿಕ್ಗೆ ಬರುವ ಬಸ್ಸಲ್ಲಿ ಬಂದ್ರೆ ನೀವು ಬಂದು ಮೆಜೆಸ್ಟಿಕ್ಗೆ ಮುಟ್ತೀರಿ. ಶಿವಾಜಿನಗರಕ್ಕೆ ಹೋಗೋ ಅಂತಿಮ ಹೋಗ್ಬೇಕಂದ್ರೆ ಶಿವಾಜಿನಗರ ಬಸ್ ಕೊಡಬೇಕು. ಯಾಕಂದ್ರೆ ಯಶವಂತಪುರ ಇರ್ಬೋದು, ಮೆಜೆಸ್ಟಿಕ್ ಇರ್ಬೋದು, ಶಿವಾಜಿನಗರ ಇರ್ಬೋದು, JP ನಗರ ಇರ್ಬೋದು, ಈಗೆಲ್ಲ ಬಸ್ ಸ್ಟಾಪ್ಗಳು, ಬಸ್ ಸ್ಟ್ಯಾಂಡ್ಗಳೇನಿದೆ ಅಲ್ಲಿಗೆ ಹೋಗ್ಬೋದು. ಶಾಂತಿನಗರ ಇರ್ಬೋದು, ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಹೋಗ್ಬಾರ್ದಂತೇನಿಲ್ಲ. ನೀವು ಒಂದು ಕಡೆಗೆ ಹೋದ್ರಿ, ಆ ಏರಿಯಾ ನೋಡ್ಕೊಂಡ್ರೆ ಅಲ್ಲಿ ಬೇರೆ ವಿಶೇಷಗಳು ಏನಾದರೂ ಉಂಟು ಅದು ನೋಡ್ಕೊಂಡ್ರೆ ಆರಾಮಾಗಿ ಇನ್ನೊಂದು ಬಸ್ ಹತ್ಕೊಂಡು ಇನ್ನೊಂದು ಕಡೆಯಲ್ಲಿ ಹೋದ್ರಿ. ನಿಮಗೆ ಲಂಗಾಮಿ ಇರುವುದಿಲ್ಲಲ್ಲ, ಅಷ್ಟೇ ಇದರಲ್ಲಿ ಹೋಗ್ಲಿಕ್ಕೆ ಆಗ್ತದೆ. ಅಂತ ವ್ಯವಸ್ಥೆಯನ್ನು ಮಂಗಳೂರಲ್ಲಿ ಮಾಡಿದ್ರೆ ಮಾಡ್ಬೋದು, ಮಾಡಬಾರ್ದಂತಲ್ಲ, ಚಲೋ ಕಾರ್ಡಲ್ಲಿ ಮಾಡ್ಬೋದು. ಅವರಿಗೆ ಮಾಡಿದ್ರೆ ಇಂಥವರಿಗೆ ಅನುಕೂಲ ಆಗತ್ತೆ. ಯಾರಿಗೆ? ನಿತ್ಯ ಪ್ರಯಾಣಿಕರಿಗೆ ಮತ್ತು ಈ ಮಾರ್ಕೆಟಿಂಗ್ ಮಾಡುವವರಿಗೆ. ಈಗ ಮಾರ್ಕೆಟಿಂಗ್ ಮಾಡುವವರು ಸಹಜವಾಗಿಯೇ ನಿಮಗೆ 2 ವೀಲರ್ಗಳನ್ನೇ ಬಳಸ್ತಾ ಇದೆ. ಅದಕ್ಕಿಂತ ಇದು ವ್ಯವಸ್ಥೆ ಇದ್ರೆ ಅವರು ಬಸ್ ಹತ್ಕೊಂಡು ಹೋಗ್ತಾರೆ 2 ವೀಲರ್ಗೆ ಹೋಗೋದಕ್ಕಿಂತ. ಯಾಕಂದ್ರೆ ಅವ್ರಿಗೆ ಅಷ್ಟು ಅವ್ರಿಗೆ ಕೊಂಡೋಗಿ 2 ವೀಲರ್ ಒಂದು ಕಡೆ ನಿಲ್ಲಿಸಿ ಎಲ್ಲ ಮಾರ್ಕೆಟಿಂಗ್ ಮಾಡಬೇಕು. ಅದೆಲ್ಲ ಮಾಡುವಾಗ ಇನ್ನೊಂದು ಬಸ್ ಬರ್ತದೆ, ಅದನ್ನು ಹತ್ತಿಕೊಂಡು ಮುಂದಿನ ಸ್ಟಾಪಿಗೆ ಹೋಗ್ಬೋದು. ಈ ರೀತಿಯಾಗಿ ಅನುಕೂಲ ಆಗುತ್ತೆ. ಆ ವ್ಯವಸ್ಥೆಯನ್ನು ಚಲೋ ಕಾರ್ಡಲ್ಲಿ ಮಾಡಲಿಕ್ಕೆ ಆಗತ್ತೆ. ಇಲ್ಲದ್ರೆ ಕೇವಲ ಸ್ಟೇಟ್ ಬ್ಯಾಂಕಿಗೆ ಬಂದು ಪಂಪೆಲ್ಲಿಗೆ ಹೋಗುದು ಅಂತಾದ್ರೆ ನಿಮ್ಗೆ ಅದು ಕಾಸ್ಟ್ಲಿ ಆಗುತ್ತೆ. ಇದರಲ್ಲಿ 15 ರೂಪಾಯಲ್ಲಿ 30 ರೂಪಾಯಿ ಆಗ್ತದೆ, ಅದು ಜಾಸ್ತಿ ಆಗುತ್ತೆ. ಇವಾಗ ಏನು ನಿತ್ಯ ಪ್ರಯಾಣಿಕರಿಗೆ ವರ್ಷಕ್ಕೊಮ್ಮೆ ಏನು ಬಸ್ ಪಾಸಿನ ವ್ಯವಸ್ಥೆ ಖಾಸಗಿ ಸಿಟಿ ಬಸ್ಗಳಲ್ಲಿ ಕೂಡ ಮಾಡ್ಬೋದಲ್ಲ ಅಂತ ಆ ವ್ಯವಸ್ಥೆಯನ್ನು ಅದು ಮಾಡ್ಬೋದು. ಅದು ಮಾಡಬಾರ್ದು ಅಂತ ಏನಿಲ್ಲ, ಅದು ಮಾಡಬಾರ್ದು ಅಂತ ಏನಿಲ್ಲ. ಸಿಟಿ ಬಸ್ ಅಲ್ಲಿ ವಾರ್ಷಿಕ ಪಾಸ್ ಅಂತ ಒಂದನ್ನು ಇದು ಮಾಡಿದರೆ ಆ ತಗೊಳ್ಳಿಕ್ಕೆ ಯಾರು ಒಪ್ಪುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಒಮ್ಮೆ ನಿಮಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರ್ತದೆ. ನಿಮಗೆ 365 ದಿವಸ ಅಂತ ಲೆಕ್ಕ ಹಾಕಿದ್ರೆ, ನೀವು ದಿವಸಕ್ಕೆ 3 ರೂಪಾಯಿ ಅಂತ ಲೆಕ್ಕ ಹಾಕಿದ್ರು ಸಹ ನಿಮಗೆ 1,000 ಚಿಲ್ಲರೆ ಆಗತ್ತೆ. ಇಲ್ಲಾರೆ 2,000 ರೂಪಾಯಿ ಅಂತ ಇಟ್ಕೊಳ್ಳಿ ವಾರ್ಷಿಕ ಪಾಸಿಗೆ. ನೀವು ವಾರ್ಷಿಕ ಪಾಸ್ 2,000 ರೂಪಾಯಿ ತಗೊಂಡ್ರೆ ಆಗ ಕುತ್ಕೊಂಡು ಲೆಕ್ಕ ಹಾಕ್ತೀರಿ, ನಾನು ಎಷ್ಟು ಸಾರಿ ಸಿಟಿ ಬಸ್ಸಲ್ಲಿ ಹೋಗ್ತೀನಿ ಅಂತ, ಎಷ್ಟು ನನಗೆ ಅಗತ್ಯ ಇದೆ, ನೀವು ಅದನ್ನು ಲೆಕ್ಕ ಹಾಕ್ತಾರೆ. ಅದರಿಂದಾಗಿ ಅಂತಹ ಒಂದು ಪ್ರಯತ್ನಗಳು ಇರಬೇಕು, ಅಂತ ಒಂದು ವ್ಯವಸ್ಥೆ ಇರಬೇಕು. ವಾರ್ಷಿಕ ಪಾಸ್ ಮಾಡುವುದು, ತಿಂಗಳ ಪಾಸ್ ಮಾಡುವುದು, 6 ತಿಂಗಳಿಗೊಮ್ಮೆ ಮಾಡುವುದು, ಇಂಥ ಒಂದು ವ್ಯವಸ್ಥೆ ಇರಬೇಕು. ಇರಬಾರ್ದಂತೇನಿಲ್ಲ. ಯಾಕಂತ ಹೇಳಿದ್ರೆ ಅದು ಬಸ್ಗಳ ಮಾಲೀಕರಿಗೂ ಅನುಕೂಲ, ಅದರ ಕೆಲಸಗಾರರಿಗೂ ಅನುಕೂಲ, ಪ್ರಯಾಣಿಕರಿಗೂ ಅನುಕೂಲ. ಅದರಿಂದಾಗಿ ಮತ್ತೊಂದು ಏನಂತ ಹೇಳಿದ್ರೆ, ಈಗ ಬಸ್ ದರಗಳು, ನಿಮಗೆ ಬಸ್ ದರ ಅಂತ ಇದೆಯಲ್ಲ, ಏರಿಳಿತ ಆಗ್ತಾ ಇರ್ತದೆ ಒಂದು. ಎರಡನೇದು ಏನಂದ್ರೆ ಅಷ್ಟು ದೊಡ್ಡ ಮೊತ್ತ ಏನಲ್ಲ. ನಿಮಗೆ ಹೆಚ್ಚು ಅಂದ್ರೆ ಸಿಟಿ ಬಸ್ಸಲ್ಲಿ ಇರೋದು ಒಂದು 25 ರೂಪಾಯಿ 30 ರೂಪಾಯಿವರೆಗೆ ದರ ಇರ್ಬೋದು ಅಂತ ಕಾಣ್ತದೆ. ಇಲ್ಲಿಂದ ಚೇಳ ಇರ್ಬೋದು, ಅವೆಲ್ಲ ಹೋಗೋ ಬಸ್ಸಲ್ಲಿ ಆ ದರ ಇರ್ಬೋದು ಸಿಟಿ ಬಸ್ಗಳಲ್ಲಿ. ಹೊರತು ಅದು ಅಷ್ಟು ದೊಡ್ಡ ಮೊತ್ತ ಆದ್ರಿಂದ
ಅದು ದೊಡ್ಡ ಹೆವಿ ಮೊತ್ತ ಅಲ್ಲ ಈಗಿನ ಕಾಲಕ್ಕೆ. ಒಂದು 20 ವರ್ಷದ ಹಿಂದೆ ಆ ಮೊತ್ತ ಹೆವಿ ಮೊತ್ತವೇ. ಈಗ 20 ವರ್ಷದ ಹಿಂದೆ ಆದರೆ ಈಗಿನ 30 ರೂಪಾಯಿ ಮೊತ್ತ ಆಗ 3 ರೂಪಾಯಿ ಇದ್ದದ್ದು. ಆ 3 ರೂಪಾಯಿಂದ 10% 10% ಅಷ್ಟು ಏರಿಕೆಯಾಗಿದೆ. ಅದರಿಂದಾಗಿ ಅದೊಂದು ಆ ವ್ಯವಸ್ಥೆಯನ್ನು ಸಹ ಪರಿಚಯಿಸಬಾರ್ದಂತೇನಿಲ್ಲ. ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಆ ಬಸ್ ವ್ಯವಸ್ಥೆಯಲ್ಲಿ ನೀವು ಪರಿಚಯಿಸಿಕೊಂಡು ಹೋದರೆ ನೀವು ಜನರಿಗೆ ಮತ್ತಷ್ಟು ಹತ್ತಿರ ಆಗ್ತಾ ಹೋಗ್ತೀರಿ. ಒಂದು ವೇಳೆ ನಾಳೆ ಸರ್ಕಾರವೇ ಇಲ್ಲ ಖಾಸಗಿ ಬಸ್ಸುಗಳ ಪರವಾನಗಿಯನ್ನ ರಿನ್ಯೂವಲ್ ಮಾಡೋದಿಲ್ಲ ಅಂತ ಇದ್ರೆ ಆಗ ಜನ ರೊಚ್ಚಿಗೆಳ್ಳಿಗೆ ಹೋಗ್ತಾರೆ. ಯಾಕಂತ ಹೇಳಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಯಾರಿಗೂ ನಂಬಿಕೆ ಇಲ್ಲ. ಈಗಿನ KSRTC ಬಸ್ಸಿನ ಅವಸ್ಥೆ ಎಲ್ಲರಿಗೂ ಗೊತ್ತಿದೆ. ಶಕ್ತಿ ಯೋಜನೆ ಬಂದ ನಂತರ ಜನರ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗಿದೆ. ಅನಗತ್ಯವಾಗಿದ್ದರೂ ಸಹ ಮಹಿಳೆಯರು ಪ್ರಯಾಣ ಮಾಡ್ತಾ ಇದ್ದಾರೆ. ಲಾಸ್ ಅನ್ನು ಸರಿದೂಗಿಸಿಕೊಳ್ಳಲು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಬಸ್ಸುಗಳ ಟ್ರಿಪ್ಗಳನ್ನು ಕಟ್ ಮಾಡಿದ್ದಾರೆ. ಗ್ರಾಮಾಂತರ ಪ್ರದೇಶಕ್ಕೆ 4 ಬಸ್ಸುಗಳು 4 ಟ್ರಿಪ್ ಇದ್ದದ್ದಂಥದ್ದು 2 ಟ್ರಿಪ್ ಆಗಿದೆ. ಜನರೀಗ 2 ಟ್ರಿಪ್ಪಿಗೆ ಅಡ್ಜಸ್ಟ್ ಆಗಿದ್ದಾರೆ. ಅದೇ ಬಸ್ಸುಗಳು ತುಂಬಿ ತುಳುಕ್ತವೆ ಅಂತ ಹೇಳ್ತವೆ. ಮೊದಲು 4 ಟ್ರಿಪ್ ಹೋಗ್ತಾ ಇತ್ತು. 10 ಗಂಟೆಗೊಂದಿತ್ತು, 12 ಗಂಟೆಗೊಂದಿತ್ತು, 3 ಗಂಟೆಗೊಂದಿತ್ತು, 7 ಗಂಟೆಗೊಂದಿತ್ತು ಅಂತೇಳಿ. ಈಗ 2 ಇರೋದು, 10 ಗಂಟೆಗೊಂದು ಮತ್ತು 7 ಗಂಟೆಗೆ. ಆದ್ದರಿಂದ 3 ಮತ್ತು ಈ ಗಂಟೆಗೆ ಹೋಗುವ ಒಂದು 10 ಗಂಟೆಯ ಬಸ್ಸಿಗೆ ಹೋಗ್ತಾರೆ, ಇಲ್ಲಾಂದ್ರೆ 7 ಗಂಟೆಯ ಬಸ್ಸಿಗೆ ಹೋಗ್ತಾರೆ. ಈ ರೀತಿಯ ಪರಿಸ್ಥಿತಿ ಆಗಿದೆ. ಯಾಕಂದ್ರೆ ಅವರಿಗೆ ಆ ಲಾಸ್, ನೀವು ಮಹಿಳೆಯರಿಗೆ ಫ್ರೀ ಕೊಟ್ಟಂತ ಆ ಹೊಡೆತ ಉಂಟಲ್ಲ, ಅದನ್ನು ಸಂಸ್ಥೆ ತಾಳಿಕೊಳ್ಳಬೇಕಂತಾದ್ರೆ ನೀವು ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಹುಡ್ಕೋಬೇಕು. KSRTCಯಲ್ಲಿ ಅಂತ ಪರ್ಯಾಯ ವ್ಯವಸ್ಥೆ ಇಲ್ಲ. ಆ ಲಾಸನ್ನು ತುಂಬಿಸುವಂಥದ್ದು ಸರ್ಕಾರ ಕೊಟ್ಟೇ ಆಗಬೇಕು. ಸರ್ಕಾರದ ಆರ್ಥಿಕ ಇಲಾಖೆಯಿಂದ ಆ ಹಣ ರಿಲೀಸ್ ಆಗದಿದ್ದರೆ ಇಲ್ಲಿ ಬಸ್ಸಿಗೆ ಡೀಸೆಲ್ ಹಾಕ್ಲಿಕ್ಕೆ ಕಾಸಿಲ್ಲ, ನೌಕರರಿಗೆ ಸಂಬಳ ಕೊಡ್ಲಿಕ್ಕೆ ಕಾಸಿಲ್ಲ. ಇವತ್ತೇನು KSRTC ನೌಕರದ್ದು ಎಲ್ಲ ವಿಭಾಗದ್ದು ಸ್ಟ್ರೈಕ್ ಅಂತ ಹೇಳಿದ್ರು. ಯಾಕಂದ್ರೆ ಅವರು ಹೇಳಿದ್ದಾರೆ ಪ್ರಯಾಣಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಸ್ಟ್ರೈಕ್ ಮಾಡ್ತೇವೆ ಅಂತೇಳಿ. ಯಾಕಂದರೆ ಫಸ್ಟ್ ಟ್ರಿಪ್ನವರು ಸ್ಟ್ರೈಕ್ ಮಾಡೋದಿಲ್ಲ, ಸೆಕೆಂಡ್ ಟ್ರಿಪ್ನವರು ಸ್ಟ್ರೈಕ್ ಮಾಡ್ತಾರೆ. ಸೆಕೆಂಡ್ ಟ್ರಿಪ್ನವರು ಡ್ಯೂಟಿಗೆ ಬರ್ತಾರೆ, ಫಸ್ಟ್ ಟ್ರಿಪ್ನವರು ಸ್ಟ್ರೈಕ್ ಮಾಡ್ತಾರೆ. ಈ ರೀತಿಯ ವ್ಯವಸ್ಥೆಯನ್ನು ಮಾಡ್ತೇವೆ, ಜನರಿಗೆ ತೊಂದರೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಜನರಿಗೆ ತೊಂದರೆ ಆಗದಂಥ ರೀತಿಯಲ್ಲಿ ನೀವು ಎಷ್ಟು ದಿವಸ ಬೇಕಾದರೂ ಸ್ಟ್ರೈಕ್ ಮಾಡಿ, ಈ ಸರ್ಕಾರ ಏನು ಕಿವಿ ಕೊಡ್ತದಂತ ನೆನೆಸ್ಕೊಳ್ಳೋದು ಬೇಡ. ಸರ್, ಇವೆಷ್ಟು ಮಾಹಿತಿ ನೀಡಿದ ನಿಮಗೆ ಧನ್ಯವಾದಗಳು ಸರ್. ಇದಾಗಿತ್ತು ಈ ಹೊತ್ತಿನ ಸುದ್ದಿಗೊಂದು ಗುದ್ದು. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. Park with ease at Ajanta Business Center with security access and convenience at your fingertips.
Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vortex. Invest smart. Invest in Mangaluru. The Father Muller Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Muller Charitable Institutions. Ideal ice cream, milky way to your heart. Embellished with a variety of fruits and flavored with rich crunch and chips, they treat your taste buds. Ideal ice cream. B. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222-5533. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ಹಾಯ್ ನಾನು ಆಶೀರ್ವಾದಕ್ಕೆ ಜಾಯ್ನ್ ಆಯ್ರೆ ಬೈನಿ ಆಶೀರ್ವಾದ ಪಂಡ ಒಂದು ಸ್ಕೀಮ್ ಅವಟ್ಟೆ ಇಲ್ಲುಂಡು ಬೈಕ್ ಉಂಡು ಕಾರ್ ಉಂಡು ಇಲ್ಲಾಗ ಬೋಡೇನ ಮಾತ ಐಟಮ್ಲ ಉಂಡು ಗ್ಯಾರಂಟಿ ಉಂಟತ್ತ ನಂಬಿಕೆಗೆ ನನಂಜಿ ಪುದರೆ ಆಶೀರ್ವಾದ ಯಾನ ಸೇರ್ದೆ ನಿಕ್ಲ ಸೇರ್ಲವೇ ತುಳುನಾಡದ ಮಾಂತ ಬಂದಲಿಗಳ ಸೊಲ್ಮೆಲು ಆಶೀರ್ವಾದ 2.0 ಯಾನ ಸೇರ್ದೆ ನಿಕ್ಲ ಸೇರ್ಲಿ ಆಹಾ ಶೈನಿಂಗ್ ಆದ್ರೆ ಏನೋ ಮಿಸ್ಸಿಂಗ್. ಇದು ಹೊಳಿತಿದೆ ನಿಮ್ ಥರಾನೇ, ನೀನು ಸಹ ಹೊಳಿತಿದೆಯಾ? ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ, ಬದಲಾವಣೆ ಹೊಳೆಯುತ್ತಿದೆ.